हरे कृष्ण माता जी। कृष्ण माता। हरे कृष्ण। हरे कृष्ण माता जी। हरे कृष्ण माता जी। हरे कृष्ण। ಪ್ರೇಯರ್ ಮಾಡಿ ಬಂದೆ. ನಿತ್ಯ ಮಾತಾಜಿ ಮಾತ್ರ ಒಬ್ಬರೇ ಇರೋದು. ಇವತ್ತು ಬೇರೆ ಕ್ಲಾಸ್ ಇದೆಯಾ ಮಾತಾಜಿ? ಇಲ್ಲ ಮಾತಾಜಿ. ಪ್ರೇಯರ್ ಮಾಡದೆ ಮಾತಾಜಿ? ಮಾಡಿ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕया ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಂ ಸಹ ಗಣ ರಘುನಾಥಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. हे कृष्णा करुणा सिंधो दीन बंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जयो श्रीकृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण माता. ಹರೇ ಕೃಷ್ಣ ಮಾತಾಜಿ.
ಹೋಗೋಷ್ಟು ಆಗ್ಲಿಲ್ಲ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ. ರೀನಾ ಮಾತಾಜಿ ಕೋ ಹೋಸ್ಟ್ ಮಾಡಿ. ಹರೇ ಕೃಷ್ಣ. ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ. ಒಂದು ಪೇಜ್ ವಿವರಿಸ್ಲಿಕ್ಕೆ ಉಂಟಲ್ಲ ಮಾತಾಜಿ, ಅದನ್ನು ವಿವರಿಸ್ತಾ ಇದೆ. ಮಾತಾಜಿ ಅವ್ರು ನನಗ್ ಹೋಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲ ಹೌದು, ಅದು ಯಾವಾಗ್ಲೂ ಮಾಡ್ತಾರೆ ಅವ್ರು, ಲಾಸ್ಟ್ಗೆ ನನ್ನನ್ನು ಹೋಸ್ಟ್ ಮಾಡ್ತಾರೆ. ಹೌದಾ, ಓಕೆ. ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಮಾತು. ಹೌದು, explain ಮಾಡಿ. ನಾವು ನಿನ್ನೆ ಪ್ರಭುಪಾದ್ರ ಹತ್ರ ಅವ್ರ 6 ಪೇಜ್ ಇತ್ತು, ಅಲ್ಲಿಂದ ಆಗ್ಬೇಕು. ಗೊತ್ತು ಮಾತಾಜಿ. ಪ್ರಭುಪಾದ ಪುಸ್ತಕ ವಿತರಣೆ ಮಾಡೋ ಬಗ್ಗೆ ಅವರ ಶಿಷ್ಯರು ಅವ್ರಿಗೆ ಪತ್ರ ಬರೆದಿರ್ತಾರೆ, ಅದಕ್ಕೆ ಅವ್ರು ಉತ್ತರ ಬರೀತಾ ಇರ್ತಾರೆ. ಯಾವ ತರ ಪ್ರಚಾರ ಮಾಡಕ್ಕೆ, ಪುಸ್ತಕ ವಿತರಣೆ ಮಾಡಕ್ಕೆ ಯಾವ ಮಾರ್ಗ ಅನುಸರಿಸ್ಬೇಕು, ನಮ್ಮ ಗುರಿ ಅನ್ನೋದು ಎಷ್ಟು ಮಟ್ಟಿಗೆ ನಮ್ ಗುರಿ ಹತ್ರ ಹೋಗೋದಿಕ್ಕೆ ನಮ್ಮ ಮಾರ್ಗ ಎಷ್ಟು ಮಟ್ಟಿಗೆ ಸಮರ್ಥನೆ ಮಾಡುತ್ತೆ, ಇವುಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿ ಅವ್ರು ಪತ್ರ ಬರೆದಿರ್ತಾರೆ. ಅದಕ್ಕೆ ಪ್ರಭುಪಾದರು ಉತ್ತರ ಹೇಳ್ತಾರೆ. ಯಾಕೆ ಅಂದ್ರೆ ಪ್ರಭುಪಾದರು ಯಾವುದೇ ಲೌಕಿಕ ಉದ್ದೇಶ ಹೊಂದಿರ್ಲಿಲ್ಲ. ಅವರು ಕೃಷ್ಣ ಪ್ರಜ್ಞೆಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದರಿಂದ ಅಂತ ಪ್ರಶ್ನೆಗಳಿಗೆಲ್ಲ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇದ್ರು. ಅವರು ಹೇಳ್ತಾರೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಹಣದ ಅಗತ್ಯ ಇದೆ. ಹಣದ ಅಗತ್ಯ ಇದೆ, ಅದಕ್ಕೋಸ್ಕರ ನಾವು ಪುಸ್ತಕ ಮಾರಬೇಕು, ಪ್ರಚಾರ ಮಾಡಬೇಕು. ಆದ್ರೆ ನಾವು ಪುಸ್ತಕ ಮಾರೋದಾಗ್ಲಿ ಪ್ರಚಾರ ಮಾಡೋದಾಗ್ಲಿ ಅದು ಇನ್ನೊಬ್ರಿಗೆ ಯಾವುದೇ ಕಿರಿಕಿರಿ ಅಥವಾ ತೊಂದರೆ ಮಾಡಬಾರ್ದು. ತೊಂದರೆ ಆಗ್ದಂಗೆ ಅವರು ಖುಷಿಯಿಂದ ತಾವೇ ಸ್ವತಃ ಇಷ್ಟಪಟ್ಟು ಪುಸ್ತಕ ತಗೋಬೇಕು. ಆ ತರ ನೀವು ಪುಸ್ತಕ ಮಾರುವ ಕೌಶಲ್ಯವನ್ನ ಗಳಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನೀವು ಅವ್ರಿಗೆ ಹೇಳ್ಬೇಕು, ನಾವು 1 ನಿಮಿಷ ಈ ಪುಸ್ತಕದಲ್ಲಿ ಏನಿದೆ ಅಂತ ಹೇಳ್ಬೋದು, ಅದರಿಂದ ಏನ್ ಪ್ರಯೋಜನ. ನೀವು ಈ ಪುಸ್ತಕ ತಗೊಂಡು ನಿಮ್ ಜೊತೆಲೆ ಇಟ್ಕೊಂಡಿದ್ರೆ ನಿಮ್ಮ ಜೀವನ ಬದಲಾಗಬಹುದು. ನೀವು ಈಗಾದ್ರೂ 1 ಪೇಜ್ ಓದಿ, ಅಥವಾ ನಿಮ್ಗೆ ಯಾವಾಗ ಇಚ್ಛೆ ಬರುತ್ತೋ ಅವಾಗ ಒಂದು ಪೇಜ್ ಅಥವಾ ಒಂದು ಶ್ಲೋಕ, ಏನೋ ಒಂದು ಓದ್ತೀರಾ, ಅದು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡಬಹುದು. ಆದ್ರಿಂದ ಈ ಪುಸ್ತಕ ತಗೊಳ್ಳಿ ಅಂತ ಹೇಳ್ಬೇಕು. ಆದ್ರೆ ನಾವು ಈ ಪುಸ್ತಕ ಮಾರ್ಬೇಕು ಅನ್ನೋ ಉತ್ಸಾಹದಲ್ಲಿ ನಾವು ಯಾರಿಗಾರು ತುಂಬಾ ಆಕ್ರಮಣಕಾರಿಗಳಾಗಿ ಈ ಪುಸ್ತಕ ತಗೊಳ್ಳೇಬೇಕು ನೀವು ಅಂತ ಅವ್ರಿಗೆ ತುಂಬಾ ಫೋರ್ಸ್ ಮಾಡಿ ಕೊಟ್ಟರೆ ಅವಾಗ ಅವ್ರು ಏನ್ ಮಾಡ್ತಾರೆ, ಪುಸ್ತಕ ತಗೊಳ್ಳಲ್ಲ, ಹೋಗ್ತಾರೆ. ಅವಾಗ ನಮ್ಗೆ ಅದು ಪುಸ್ತಕ ಮಾರಿದಕ್ಕಿಂತ ದೊಡ್ಡ ಸೋಲು. ಯಾಕೆ ಅಂದ್ರೆ ನಾವು ಒಬ್ಬ ತಗೊಳ್ಳೋ ಅಂತವ್ರನ್ನ ಇದರಿಂದ ಅಂದ್ರೆ ಅವ್ರಿಗೆ ಯಾವಾಗೋ ಒಂದ್ ಸ್ವಲ್ಪ ನಾವು ಸುಮ್ಮನೆ ಇದ್ರೆ ಇಚ್ಛೆನಾರು ಬರ್ತಿತ್ತೆ, ನಾವು ಪುಸ್ತಕ ಏನಿದೆ ಅಂತ ತೆಗ್ದಾರು ನೋಡ್ತಿದ್ದೀರ, ಅದರಿಂದ ನಾವು ಅವ್ರನ್ನ ದೂರ ಕಳಿಸ್ದಂಗ ಆಗುತ್ತೆ. ಆದ್ರಿಂದ ಪುಸ್ತಕ ಮಾರೋದ್ರಲ್ಲಿ ನೀವು ಅವ್ರ ಪುಸ್ತಕ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಯಾವುದೇ ಕಿರಿಕಿರಿ ಮಾಡಬಾರ್ದು. ಆದ್ರೆ ನೀವು ಅದೇ ಸಮಯದಲ್ಲಿ ಅವ್ರಿಗೆ ತುಂಬಾ ಸಮಂಜಸವಾಗಿ ಹೇಳಿ ಅವ್ರು ನಿಮ್ಮಿಂದ ಖುಷಿಯಾಗಿ ಪುಸ್ತಕ ತಗೊಂಡ್ರೆ ಅದು ನಿಮ್ಮ ಯಶಸ್ವಿಯಾದ ಪ್ರಚಾರ. ಇದನ್ನ ನಮ್ಮ ಗುರು ಮಹಾರಾಜ ನಮ್ಗೆ ಹೇಳ್ತಾ ಇದ್ರು. ಅಂದ್ರೆ ಈಗ ಇಬ್ರು ಬ್ರಹ್ಮಚಾರಿಗಳಿರ್ತಾರೆ, ಅವಾಗ ಒಬ್ರು 1 ಪ್ರತಿ ಮಾರ್ತಾರೆ ಅನ್ಕೊಳ್ಳಿ ಪುಸ್ತಕದ್ದು, ಇನ್ನೊಬ್ಬ ಬ್ರಹ್ಮಚಾರಿ 4 ಪ್ರತಿ ಮಾಡ್ಬೋದು. ಅವಾಗ ನಿಮ್ಮ ಪ್ರಕಾರ ಯಶಸ್ಸು ಅನ್ನೋದು ಎಷ್ಟು ಪುಸ್ತಕ ಮಾರಿರ್ತೀರಾ ಅನ್ನೋದ್ರ ಮೇಲೆ ಸಮರ್ಥ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಏನನ್ನು ಮಾರ್ಬೇಕಾದ್ರೂ ಅದಕ್ಕೆ ಕೊಂಚ ಪ್ರಚಾರ, ಅದು ಏನು ಅಂತ ಸ್ವಲ್ಪ ಹೇಳ್ಬೇಕಾಗುತ್ತೆ. ಆದ್ರಿಂದ ಹಣ ಕೊಡೋರು ಕೃಷ್ಣನ ಸೇವೆಗೆ ಹಣ ಕೊಡ್ತಾ ಇದೀವಿ ಅಂತ ಆ ಭಾವನೆಯಿಂದ ಅವ್ರು ಕೊಡ್ಬೇಕು. ಆ ತರ ಕೊಟ್ರೆ ಅದು ಅವ್ರ ಸುದೈವ. ಯಾಕೆಂದ್ರೆ ಅವರು ಇಂಥ ಭೌತಿಕ ಜಗತ್ತಲ್ಲಿ ಸ್ವಲ್ಪವಾದ್ರೂ 1% ಆದ್ರೂ ಅಲೌಕಿಕ ಜ್ಞಾನ ಪಡ್ಕೋಬೇಕು, ಓದ್ಬೇಕು ಅನ್ನೋ ಅವಕಾಶ ಅವ್ರಿಗೆ ಸಿಗುತ್ತೆ. ಅವ್ರಿಗೆ ಸಂಪತ್ತು ನಿಮಗೆ ಕೃಷ್ಣನ ಇದಕ್ಕೆ ಸೇವೆ ಮಾಡೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಅವರು ನಿಮ್ಮಿಂದ ಪುಸ್ತಕ ಕೊಳ್ಳದೆ ನಿಮ್ಮ ಮಾತಿನಿಂದ ಕಿರಿಕಿರಿಯಾಗಿ ಹೊರಟ್ರೆ ಅದು ನಿಮ್ಮ ಬುದ್ಧಿವಂತಿಕೆ ಕೊರತೆ ಅಂತ ಇಲ್ಲಿ ಹೇಳ್ತಾರೆ. ಈ ತರ ಪ್ರಭುಪಾದರ ನಿರ್ದೇಶನಗಳು ಅವ್ರ ಶಿಷ್ಯರಿಗೆ ಎಷ್ಟು ಮುಖ್ಯವಾಗಿತ್ತಂದ್ರೆ, ಅವರು ಸ್ವತಃ ಹತ್ರದಲ್ಲಿದ್ದು ಅವರಿಗೆ ಮಾರ್ಗದರ್ಶನ ಕೊಡ್ಲಿಲ್ಲ ಅಂದ್ರೂ ಈ ತರ ಅವ್ರು ಪತ್ರ ಬರಿತಾ ಇದ್ರಲ್ಲ, ಅದು ಅವ್ರಿಗೆ ತುಂಬಾ ಪ್ರಭಾವಶಾಲಿಯಾಗಿರ್ತಾ ಇತ್ತಂತೆ. ಆ ಪತ್ರಗಳನ್ನೆಲ್ಲ ಅವರು ಪತ್ರದಲ್ಲಿ ಬರ್ದಿರ್ತಾರಲ್ಲ, ಅವ್ರು ಏನು ಹೇಳಿರ್ತಾರೆ, ಅವ್ರು ಏನು ಉದಾಹರಣೆ ಅಥವಾ ಏನು
ನಿರ್ದೇಶನ ಕೊಟ್ಟಿರ್ತಾರೆ, ಅದನ್ನೆಲ್ಲ ಅವರು ಪಾಲನೆ ಮಾಡ್ತಾ ಇದ್ರಂತೆ. ನಮಗೆ ಗೊತ್ತು, ವಪು ಮತ್ತೆ ವಾಣಿ ಸೇವೆ ಅನ್ನೋದು ಎರಡಿರುತ್ತೆ. ಇದರಲ್ಲಿ ವಪು ಸೇವೆಗಿಂತ ವಾಣಿ ಸೇವೆ ತುಂಬಾ ಮುಖ್ಯ, ಹೆಚ್ಚು ಮುಖ್ಯ ಅಂತ ಅವರು ಪ್ರಭುಪಾದರು ಆಗಾಗ ಹೇಳ್ತಾ ಇರ್ತಾರಂತೆ. ಅದ್ರ ತರನೇ ಈಗ ಪ್ರಭುಪಾದರು ಅವ್ರ ಪತ್ರದಲ್ಲಿ ಏನು ನಿರ್ದೇಶನ ಕೊಟ್ಟಿರ್ತಾರೋ ಆ ನಿಷ್ಠಾವಂತ ಅನುಯಾಯಿಗಳು ಅದನ್ನ ಅನುಸರಿಸ್ತಾ ಇರ್ತಾರಂತೆ. ಈ ತರ ಅಮೆರಿಕದಲ್ಲಿ ಪ್ರಚಾರ ಅನ್ನೋದು ಪುಸ್ತಕಗಳ ವಿತರಣೆ ಮೂಲಕ ನಡೀತಾ ಇದೆ. ಅದೇ ಭಾರತದಲ್ಲಿ ಇದು ಯಾವ ತರ ನಡೆಯುತ್ತೆ ಪ್ರಚಾರ ಅನ್ನೋದು ದೇವಾಲಯಗಳ ಸ್ಥಾಪನೆ ಮೂಲಕ ನಡೀತಾ ಇರುತ್ತೆ. ಈ ಎರಡು ವಿಧಾನಗಳು ಪ್ರಭುಪಾದರಿಗೆ ಒಂದೇ ತರ ಆಗಿತ್ತು. ಅವ್ರ ಉದ್ದೇಶ ಏನು, ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆ ಹರಡೋದು ಮಾತ್ರ ಅವ್ರ ಉದ್ದೇಶ ಆಗಿತ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ರಂತೆ, ನಾವು ಅವರ ಗುರುವಿನ ಒಬ್ಬ ವಿನಮ್ರ ಸೇವಕ ನಾನು ಅಂತ ಹೇಳ್ತಾ ಇದ್ರಂತೆ. ನಾನು ನನ್ನ ಗುರುವಿನ ಸೇವಕ ಅಷ್ಟೇ, ನಾನೇನ್ ಮಾಡಿದ್ದೀನಿ, ನಾನು ಏನು ಮಾಡಿಲ್ಲ ಅನ್ನೋ ವಿನೀತ ಭಾವ ಅವ್ರಿಗೆ ಯಾವಾಗ್ಲೂ ಇರ್ತಾ ಇತ್ತು. ಅವರು ಎಷ್ಟು ತಲೆಯಲ್ಲಿ ಅವ್ರಿಗೆ ಎಷ್ಟು ಯೋಚನೆ ಇರ್ತಾ ಇತ್ತು ಅಂದ್ರೆ, ಅವ್ರು ಎಲ್ಲರೂ ಕೂತ್ಕೊಂಡು ಒಂದು ಪುಟ್ಟ ಮಗು ಜೊತೆ ಆಟ ಆಡ್ತಾ ಇರ್ಲಿ ಅವಾಗಲೂ ಅವ್ರು ಚಿಂತೆ ಮಾಡ್ತಾ ಇದ್ರು, ಈ ಬದ್ಧಾತ್ಮರ ಮಡಲಿಗೆ ಎಷ್ಟು ಪುಸ್ತಕಗಳು ನಾನು ಮಾರಾಟ ಮಾಡ್ಲಿ, ಅವ್ರನ್ನ ಹೆಂಗೆ ನಾನು ಇದನ್ನ ತಗೊಂಡ್ಬರ್ಲಿ, ನಾನು ಈ ಸೈನ್ಯಾಧಿಕಾರಿಗಳಲ್ಲಿ ಒಬ್ಬ ಅವನ ನಿರ್ದೇಶನ ಕೊಟ್ಟು ನಾನು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ತರ್ಲಿ ಅನ್ನೋ ಯೋಚನೆ ಅವ್ರಿಗೆ ಯಾವಾಗ್ಲೂ ಇರ್ತಾ ಇತ್ತು. ಮತ್ತೆ ಭಾಗವತದಲ್ಲಿ ಯಾವ ಭಾವಾರ್ಥ ಬರಿಬೇಕು ಅನ್ನೋ ಯೋಚನೆ ಇರ್ತಾ ಇತ್ತು. ಅಥವಾ ಅವ್ರದ್ದು ಇಸ್ಕಾನ್ನಿಂದ ಯಾವ್ದಾದ್ರು ವ್ಯಾಜ್ಯ ನಡೀತಾ ಇರ್ತಲ್ಲ ಶ್ರೀಮತಿ ಎನ್ ಜೊತೆ, ಅವ್ರ ಹತ್ರ ಏನು ಉಪಾಯ ಮಾಡ್ಬೇಕು ಅಂತ ಏನೇ ಚಿಂತೆ ಇರ್ಲಿ, ಅವರು ಪ್ರಭುಪಾದರು ಅವರ ಗುರು ಸೇವೆಯಲ್ಲಿ ಗುರು ಮಹಾರಾಜರಿಗೆ ಸೇವೆ ಸಲ್ಲಿಸಲು ಸದಾ ಶಾಂತ ಚಿತ್ತರಾಗಿ ಅವರು ಸೇವೆ ಮಾಡ್ಬೇಕು ಅನ್ನೋ ಭಾವದಲ್ಲಿ ಯಾವಾಗ್ಲೂ ಇರ್ತಾ ಇದ್ರಂತೆ. ಹಿಂಗಿರೋ ಸಮಯದಲ್ಲಿ ಅವರಿಗೆ ಮುಂಬೈಯಿಂದ ಒಂದು ತುರ್ತು ಕರೆ ಬರುತ್ತೆ, ನೀವು ಬೇಗ ಬನ್ನಿ, ಮಿಸ್ಟರ್ ಶ್ರೀಮತಿ ಎನ್ ಅವ್ರ ಜೊತೆ ಅವ್ರು ಕೊಡಕ್ ಒಪ್ಕೊಂಡಿದ್ದಾರೆ ಭೂಮಿನ, ಅದಾದ್ರೆ ನೀವೇ ಸ್ವತಃ ಬಂದು ಅವ್ರ ಹತ್ರ ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿಬಹುದು ಅಂತ ಅವರ ಶಿಷ್ಯ ಗಿರಿರಾಜ್ ಅನ್ನೋರು ಫೋನ್ ಮಾಡಿ ಸಂಪರ್ಕ ಮಾಡಿ ಅವ್ರಿಗೆ ಹೇಳ್ತಾರೆ. ಅವಾಗ ಈ ವಿಚಾರವನ್ನ ನೀವು ಇದ್ಬಿಟ್ರೆ ಆ ಸಮಯದಲ್ಲಿ ಶ್ರೀಮತಿ ಎನ್ ಅವ್ರ ಹತ್ರ ಕರೆಪತ್ರ ವ್ಯವಹಾರದ ವಿಷಯವಾಗಿ ಒಂದು ಇತ್ಯರ್ಥಕ್ಕೆ ಬರ್ಬೋದು ಅಂತ. ಅದಕ್ಕೆ ಪ್ರಭುಪಾದರು ಸಹ ಒಪ್ಕೊಂಡು ಲಂಡನ್ ಇಂದ ಜನ್ಮಾಷ್ಟಮಿ ಮುಗಿಸ್ಕೊಂಡು ಭಾರತಕ್ಕೆ ಬರಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಆಗ ಜನ್ಮಾಷ್ಟಮಿ ದಿನ ಅವ್ರಿಗೆ ಆಗಸ್ಟ್ 21 ಜನ್ಮಾಷ್ಟಮಿ ದಿನ ಭಾರತದಲ್ಲಿ ಇಂಗ್ಲೆಂಡಿನಲ್ಲಿ ಭಾರತದ ರಾಯಭಾರಿಯಾಗಿದ್ದ ರಸ್ ಗೋತ್ರ ಅನ್ನೋರು ಜನ್ಮಾಷ್ಟಮಿ ಸಂದರ್ಭದಲ್ಲಿ ಭಾಗವಹಿಸಿರ್ತಾರೆ. ಅವರು ಪ್ರಭುಪಾದರನ್ನ ಸಭೆಗೆ ಪರಿಚಯ ಮಾಡುತ್ತಾ ಪ್ರಭುಪಾದರ ಎಲ್ಲ ಕಾರ್ಯಗಳನ್ನು ಅವ್ರು ಪ್ರಶಂಸೆ ಮಾಡ್ತಾರೆ. ಅವರು ಒಂದ್ ಮಾತು ಹೇಳ್ತಾರೆ, ಈ ಪ್ರಭುಪಾದರನ್ನೋರು ಯಾರಪ್ಪ ಅಂದ್ರೆ, ನಾವು ಈ ಭೌತಿಕ ಜಗತ್ತಿಗೆ ಶಾಂತಿಯ ದ್ವಾರದ ಬೀಗದ ಕೈ ತಗೊಂಡ್ ಬಂದವರು, ಕೃಷ್ಣನ ಆಗಮನ ಆಗಿದೆ, ಕೃಷ್ಣ ಇಂಥವನು ಅಂತ ವರ್ಣನೆ ಮಾಡಿ ಅಂತ ಕೃಷ್ಣನ ಎಲ್ಲರಿಗೂ ತೋರ್ಸಕ್ಕೆ ಕೃಷ್ಣನ ಬೀಗದ ಕೈ ತಗೊಂಡ್ ಬಂದಿರೋ ಅಂತವ್ರು ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಭಾರತ ದೇಶದಲ್ಲಿ ಅನೇಕ ಅನುಕೂಲತೆಗಳಿದೆ. ನಮಗೆ ಕೃಷ್ಣ ಅಂದ್ರೇನು, ರಾಮ ಅಂದ್ರೇನು, ದೇವ್ರು ಅಂದ್ರೇನು ಅನ್ನೋದು ನಮ್ಗೆ ಹುಟ್ಟಿದಿಂದನೂ ಗೊತ್ತು. ಆದ್ರೆ ಈ ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣ ಅಂದ್ರೆ ಗೊತ್ತಿಲ್ಲ, ರಾಮ ಅಂದ್ರೆ ಗೊತ್ತಿಲ್ಲ. ಅಂತವ್ರಿಗೂ ಸಹ ಕೃಷ್ಣ ಪ್ರಜ್ಞೆಗೆ ಪ್ರಭುಪಾದರು ತಗೊಂಡ್ಬಂದ್ರು ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಕೃಷ್ಣ ಪ್ರಜ್ಞೆ ಅನ್ನೋದು ಪ್ರತಿಯೊಬ್ಬನ ಹೃದಯದ ಅಂತರಾಳದಲ್ಲಿ ಇದ್ದೇ ಇರುತ್ತಂತೆ. ಅದನ್ನ ಜಾಗೃತಿ ಮಾಡೋದಕ್ಕೆ ಯಾರು ಬೇಕಷ್ಟೇ ಅಂತೆ. ಆ ಕೆಲಸವನ್ನ ಇಲ್ಲಿ ಪ್ರಭುಪಾದರು ಮಾಡಿದ್ದಾರೆ ಅಂತ ಅವರು ಪ್ರಭುಪಾದರನ್ನ ವರ್ಣನೆ ಮಾಡ್ತಾರೆ. ನಾವು ಎಲ್ಲಾ ಕಡೆ ಶಾಂತಿಗಾಗಿ ಹುಡುಕ್ತಾ ಇದ್ದೇವೆ, ನಮಗೆ ವಾಸ್ತವ ಶಾಂತಿ ಕೊಡೋದು ಇದು. ಅದನ್ನ ಸ್ವೀಕಾರ ಮಾಡಕ್ಕೆ ನಾವು ತಯಾರಾಗಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲಕ ಎಲ್ಲರ ಹೃದಯದಲ್ಲಿರೋ ಕೃಷ್ಣ ಪ್ರಜ್ಞೆನ ಜಾಗೃತಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಭುಪಾದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ಆ ಸಮಯದಲ್ಲಿ ಪ್ರಭುಪಾದರು ಬ್ರಹ್ಮ ಸಂಹಿತೆಯಿಂದ ಪ್ರಾರ್ಥನಾ ಶ್ಲೋಕಗಳನ್ನು ಪಠಿಸಿ, ಕೃಷ್ಣ ತನ್ನ ಶಾಶ್ವತ ಧಾಮದಲ್ಲೂ ಇದ್ದಾನೆ ಮತ್ತು ಕೃಷ್ಣ ಎಲ್ಲೆಡೆಯಲ್ಲೂ ಇದ್ದಾನೆ ಅಂತ ಅವರ ಅಸ್ತಿತ್ವದ ಬಗ್ಗೆ ಅವರು ವಿವರವಾಗಿ ಆ ಸಭೆಯಲ್ಲಿ ಅವ್ರು ಮಾತಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಮಾತಾಡ್ತಾ, ನೀವು ಭಕ್ತರಾದ್ರೆ ಅವ್ನು ಎಲ್ಲಾ ಕಡೆನೂ ಇದ್ದಾನೆ, ನೀವು ಅವ್ನು ನೋಡ್ಬೇಕು ಅಂದ್ರೆ ನೀವು ಅವ್ರ ಭಕ್ತರಾಗ್ಬೇಕು. ನೀವು ಅವನನ್ನ ಬೇಕು ಅಂತ ಬಯಸಿದ್ರೆ ಅವನು ನಿಮ್ ಕಡೆ 10 ಪಟ್ಟು ಆಸೆಯಿಂದ ನಿಮ್ಮನ್ನ ನೋಡಕ್ಕೆ ಅವನೇ ಬರ್ತಾನೆ, ಕೃಷ್ಣನೇ ಬರ್ತಾನೆ ಸ್ವತಃ. ಆದ್ರೆ ನೀವು ಅವನ್ನ ಅಷ್ಟು ಆಸೆಯಿಂದ ನೋಡಕ್ಕೆ ಬಯಸ್ಬೇಕು, ಅವನ್ನ ಬರ್ಮಾಡ್ಕೋಬೇಕಾಗಿರೋದು ನಿಮ್ ಕರ್ತವ್ಯ ಆಗಿದೆ ಅಂತ ಹೇಳ್ತಾರೆ. ಮತ್ತು ದೇವಾಲಯದಲ್ಲಿನ ವಿಗ್ರಹದ ಆರಾಧನೆ ಮತ್ತೆ ದೇವೋತ್ತಮ ಪರಮಪುರುಷನ ಆರಾಧನೆ ಎರಡೂ ಒಂದೇ ಅಂತ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಅವನು ಕರುಣೆಯಿಂದ ನಿಮ್ಗೆ ನೋಡಕ್ಕಾಗ್ಲಿ ಅಂತ ಈ ರೂಪ ಧರಿಸಿ ದೇವಸ್ಥಾನದಲ್ಲಿ ಇದ್ದಾನೆ.
ಆದ್ರಿಂದ ನಾವು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿರೋ ವಿಗ್ರಹ ಬರೀ ಯಾವುದೋ ಅಮೃತ ಶಿಲೆಯಿಂದ ಪ್ರತಿಷ್ಠಾಪನೆ ಮಾಡಿದೀವಿ ಅಂತ ತಿಳ್ಕೊಬೇಡಿ ನೀವು. ಅದು ಸ್ವತಃ ಕೃಷ್ಣನೇ ಆಗಿದ್ದಾನೆ. ಇಲ್ಲಿ ನಾವು ವ್ಯಕ್ತಿಶಃ ಕೃಷ್ಣನ್ನೇ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋ ಕರುಣೆ ಭಾವದಿಂದ ನೀವು ಪೂಜೆ ಮಾಡಿದ್ರೆ ಅದೇ ಕರುಣೆಯಿಂದ ನಿಮ್ಗೆ ಕೃಷ್ಣ ನಿಮಗೆ ಒಲಿತಾನೆ. ಇಲ್ಲಿ ಕರುಣೆಯ ರೂಪವಾಗಿ ಕೃಷ್ಣ ತಾಳಿ ಈ ವಿಗ್ರಹದಲ್ಲಿ ಇದ್ದಾನೆ. ಅದೇ ಸಮಯದಲ್ಲಿ ಅವನು ವಿಶ್ವರೂಪಿಯಾದ ಸರ್ವಾಂತರ್ಯಾಮಿಯಾದ ಕೃಷ್ಣನನ್ನು ಕಾಣಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಆದ್ರಿಂದ ನಮ್ಗೆ ಸದಾ 24 ಗಂಟೆ ಕಾಲ ನಾವು ಕೃಷ್ಣನ ಸೇವೆಯಲ್ಲಿ ಇರ್ಬೇಕು ಅನ್ನೋ ಉದ್ದೇಶದಿಂದ ಇದು ನಾವು ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ. ಈ ವಿಗ್ರಹವನ್ನು ನೋಡ್ತಾ ಅದನ್ನ ಆರಾಧನೆ ಮಾಡ್ತಾ ನೀವು 24 ಗಂಟೆ ಕೃಷ್ಣನ ನೆನಪಿನಲ್ಲಿ ಇರಿ, ಅವಾಗ ಕೃಷ್ಣನ ಒಲಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರೆ ಪ್ರಭುಪಾದ. ಮಾತಾಜಿ ಇದು ಒಂದೇ ಪ್ಯಾರ ಇದೆ, ನಾನೇ ಓದ್ತೀನಿ ಬಿಡಿ. ಇಲ್ಲ ಮಾತಾಜಿ, ನೆಕ್ಸ್ಟ್ ಉಂಟು, ಪುನಃ ಕಂಟಿನ್ಯೂ ಉಂಟು. ಇಲ್ಲ ಮಾತಾಜಿ, ಬೇರೆ ಚಾಪ್ಟರ್ ಹಾಕಿದೀರಾ ನೀವು? ಇಲ್ಲ ಮಾತಾಜಿ, ನೋಡಿ ಕಂಟಿನ್ಯೂ ಉಂಟು ನೋಡಿ, ಅದೇ ಸೇಮ್. ನನ್ಗಿಷ್ಟ ಕಟ್ಟಾಗ್ಬಿಟ್ಟಿದೆ. ಕಟ್ಟಾಗಿದಾ? ಇಷ್ಟೇ ಇದೆ PDF ಅಲ್ಲಿ ನಾನು ಕಳಿಸಿರೋದು. ಓಕೆ, ನಾನು ಈಗಲೇ ಕಳಿಸ್ತೇನೆ ನಿಮಗೆ. ಓಕೆ, ಇದನ್ನು ಯಾರಿಗಾದ್ರೂ ಓದ್ಲಿಕ್ಕೆ ಹೇಳ್ತೇನೆ. ಅಶ್ವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮುಂಬೈ ಸೆಪ್ಟೆಂಬರ್ 15, 1973. ತಮ್ಮ ಆಗಮನದ ಮಾರನೇ ದಿನ ಪ್ರಭುಪಾದರು ಶ್ರೀಮತಿ ಎನ್ ಅವರ ವಕೀಲರುಗಳನ್ನು ಭೇಟಿಯಾಗಿ ಅವರೊಂದಿಗೆ ಮಾತನಾಡಿದರು. ಸನ್ನಿವೇಶವು ಆಶಾದಾಯಕವಾಗಿ ಕಾಣತೊಡಗಿತ್ತು, ಆದರೆ ತೀರ್ಮಾನಗಳು ಕೈಜಾರುತ್ತಿದ್ದವು. ದೇವಾಲಯವನ್ನು ನೆಲಸಮ ಮಾಡುವ ತನ್ನ ಪ್ರಯತ್ನಕ್ಕೆ ಸಾರ್ವಜನಿಕರ ಪ್ರತಿಕ್ರಿಯೆಯಿಂದಾಗಿ ಶ್ರೀಮತಿ ಎನ್ ಬದಲಾಗಿದ್ದರು. ಜಮೀನಿಗೆ ಬಾಕಿ ಇದ್ದ 12 ಲಕ್ಷ ರೂಪಾಯಿಗಳನ್ನು ಪ್ರಭುಪಾದರು ಒಂದೇ ಕಂತಿನಲ್ಲಿ ಪಾವತಿ ಮಾಡುವುದಾದರೆ ತಾನು ಒಪ್ಪುವುದಾಗಿ ಆಕೆ ತನ್ನ ವಕೀಲನಿಗೆ ಹೇಳಿದ್ದರು. ಪ್ರಭುಪಾದರಿಗೆ ಇದು ಒಪ್ಪಿಗೆಯಾಯಿತು. ಆದರೆ ಶ್ರೀಮತಿ ಎನ್ ಈ ಬಗ್ಗೆ ಸ್ಥಿರ ಮನಸ್ಕಳಾಗಿರುವುದು ತಮಗೆ ಖಚಿತವಾಗುವ ತನಕ ಹಣದ ಪಾವತಿಗೆ ವ್ಯವಸ್ಥೆ ಮಾಡಲು ಪ್ರಭುಪಾದರಿಗೆ ಇಷ್ಟವಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೋಲ್ ಡೌನ್ ಮಾಡ್ತೀರಾ? ಮುಂಬೈಯಲ್ಲಿ ವಕೀಲರು ಇಸ್ಕಾನ್ನ ಅಜೀವ ಸದಸ್ಯರು ಆಗಿದ್ದ ಶ್ರೀಮತಿ ಎನ್ ಅವರನ್ನು ಮತ್ತೆ ಮತ್ತೆ ಭೇಟಿಯಾಗಿ ಪ್ರಭುಪಾದರೊಂದಿಗೆ ಸಹಕರಿಸಲು ಆಕೆಯನ್ನು ಒಪ್ಪಿಸಿದರು. ಆಕೆಯ ವಕೀಲರು ಸಹ ಸಮ್ಮತಿಸಿದರು. ಇಷ್ಟಾಗಿ ಪ್ರಭುಪಾದರು ಮುಂಬಯಿಗೆ ಬಂದು ಹಲವು ವಾರಗಳೇ ಕಳೆದರೂ ಶ್ರೀಮತಿ ಎನ್ ಅವರೊಂದಿಗೆ ಭೇಟಿ ಸಾಧ್ಯವಾಗಿರಲಿಲ್ಲ. ಒಮ್ಮೆ ಶ್ರೀ ಅಸ್ನಾನಿ ಶ್ರೀಮತಿ ಎನ್ ಅವರನ್ನು ಪ್ರಭುಪಾದರೊಂದಿಗೆ ಭೇಟಿಗಾಗಿ ಕರೆತರಲು ಹೋದರು. ಆದರೆ ಆಕೆ ಅಸ್ವಸ್ಥರಾಗಿದ್ದರು. ಹೀಗೆ ದಿನವೂ ಆಕೆ ನಾಳೆ ಬರಲಿದ್ದಾರೆ ಎಂದು ಶ್ರೀ ಅಸ್ನಾನಿ ಪ್ರಭುಪಾದರಿಗೆ ಹೇಳತೊಡಗಿದ್ದರು. ಈ ಅನಪೇಕ್ಷಿತ ವಿಳಂಬದಿಂದ ಪ್ರಭುಪಾದರು ನಿರಾಶರಾದರು. ಇದನ್ನು ಕಂಡು ಅವರ ಕಾರ್ಯದರ್ಶಿಗಳು ಶ್ರೀ ಅಸ್ನಾನಿ ಅವರಿಗೆ ಹೇಳಿದರು, ನಿಮ್ಮ ಸದುದ್ದೇಶ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೋಲ್ ಡೌನ್ ಮಾಡ್ತೀರಾ ಮಾತಾಜಿ? ನಿಮ್ಮ ಸದುದ್ದೇಶ ನಮಗೆ ತಿಳಿದಿದೆ, ಆದರೆ ನಮ್ಮ ಇತರ ವಕೀಲರೇ ಈ ವ್ಯವಹಾರವನ್ನು ನಿರ್ವಹಿಸುವುದು ಒಳ್ಳೆಯದೆಂದು ನಮಗನ್ನಿಸುತ್ತದೆ. ಶ್ರೀ ಅಸ್ನಾನಿ ಅವರು ಈ ವ್ಯವಹಾರವನ್ನು ಇತ್ಯರ್ಥಗೊಳಿಸಿ ಕ್ರಯ ಪತ್ರವನ್ನು ನೋಂದಾಯಿಸಲು ಇನ್ನೂ 48 ಗಂಟೆಗಳ ಕಾಲಾವಧಿಗಾಗಿ ಕೋರಿದರು. ಶ್ರೀಮತಿ ಎನ್ ತಮ್ಮ ಇನ್ನೊಂದು ಮನೆಯಲ್ಲಿದ್ದರು. ಅಲ್ಲಿ ಆಕೆ ತಮ್ಮ ಅನಾರೋಗ್ಯದಿಂದ ಆಗ ತಾನೇ ಚೇತರಿಸಿಕೊಂಡಿದ್ದರು. ಶ್ರೀ ಅಸ್ನಾನಿ ಆಕೆಯನ್ನು ಭೇಟಿಯಾಗಿ ಬೇಡಿದರು, ಮಾತಾಜಿ, ನನ್ನ ಗುರು ಮಹಾರಾಜರು ನಾಳೆ ಹೊರಡಲಿದ್ದಾರೆ. ನೀವು ಇಂದು ರಾತ್ರಿ ಬರದಿದ್ದರೆ ಈ ಜಮೀನಿನ ಸಮಸ್ಯೆಯು ಇನ್ನೊಂದು ವರ್ಷ ಮುಂದುವರಿಯುತ್ತದೆ. ಶ್ರೀಮತಿ ಎನ್ ಒಪ್ಪಿದರು. ಅಂದು ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಶ್ರೀ ಅಸ್ನಾನಿ ಮತ್ತು ಆಕೆ ಶ್ರೀ ಭೋಗಿಲಾಲ್ ಪಟೇಲರ ಮನೆಗೆ ಬಂದರು. ಅಲ್ಲಿ ಶ್ರೀಲ ಪ್ರಭುಪಾದರು ಕೀರ್ತನೆ ಮತ್ತು ಭಾಗವತದ ಬಗ್ಗೆ ಪ್ರವಚನ ಕಾರ್ಯಕ್ರಮ ನಡೆಸುತ್ತಿದ್ದರು. ಪ್ರವಚನಕ್ಕಾಗಿ ಸಿದ್ಧರಾಗುತ್ತಾ ಪ್ರಭುಪಾದರು ಮನೆಯ ತಾರಸಿಯಲ್ಲಿದ್ದರು. ಶ್ರೀಮತಿ ಎನ್ ಬಂದಿರುವುದು ತಿಳಿದು ಅವರು ಸಭೆಯನ್ನು ನಡುವೆಯೇ ತಡೆದು ಆಕೆಯೊಂದಿಗೆ ಮಾತನಾಡಲು ತಮ್ಮ ಕೊಠಡಿಗೆ ಕೆಳಗಿಳಿದು ಬಂದರು. ಕೊಂಚ ಕಾಲ ಮಾತುಕತೆ ನಡೆಯಿತು. ಬಳಿಕ ಪ್ರಭುಪಾದರು ಆಕೆಯ ಕ್ಷಮೆ ಕೋರಿ ಪ್ರವಚನಕ್ಕಾಗಿ ತಾರಸಿಗೆ ಹಿಂತಿರುಗಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಧ್ಯರಾತ್ರಿ ಸುಮಾರಿಗೆ ಪ್ರಭುಪಾದರು ತಮ್ಮ ಕೊಠಡಿಗೆ ಮತ್ತೆ ಹಿಂದಿರುಗಿದರು. ಶ್ರೀಮತಿ ಎನ್ ಇನ್ನೂ ಕಾಯುತ್ತಿದ್ದರು. ಆಕೆ ಕಣ್ಣೀರುಡುತ್ತಾ ಪ್ರಭುಪಾದರ ಪಾದಗಳಿಗೆ ವಂದಿಸಿದರು ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದರು, ನಾನು ಮಾಡಿದ ಎಲ್ಲಾ ತಪ್ಪುಗಳಿಗಾಗಿ ನನಗೆ ದುಃಖವಾಗಿದೆ.
ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಹೇಗೆ ಹೇಳಿದರೆ ಹಾಗೆ ಮಾಡುವುದಾಗಿ ನಾನು ಮಾತು ಕೊಡುತ್ತೇನೆ. ಪ್ರಭುಪಾದರು ಆಕೆಯನ್ನು ಸಹಾನುಭೂತಿಯಿಂದ ನೋಡಿದರು. ಆಕೆಯ ಹೃದಯ ಅವರಿಗೆ ಅರ್ಥವಾಯಿತು. ಅವರೆಂದರು, ನೀನು ನನ್ನ ಮಗಳ ಹಾಗೆ, ನೀನು ಚಿಂತಿಸಬೇಡ. ನಿನ್ನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಜೀವಿತಾವಧಿಯವರೆಗೆ ನಿನ್ನ ಅಗತ್ಯಗಳಿಗೆ ನಾನು ಗಮನ ವಹಿಸುತ್ತೇನೆ. ಆಕೆಯು ವಿಧಿಸಿದ್ದ ನಿಬಂಧನೆಗಳನ್ನು ಈಗಲೂ ಒಪ್ಪುವುದಾಗಿಯೂ 12 ಲಕ್ಷ ರೂಪಾಯಿಗಳ ಬಾಕಿಯನ್ನು ಹಾಗೂ ವಿಳಂಬವಾದದ್ದಕ್ಕೆ 50,000 ರೂಪಾಯಿಗಳ ಪರಿಹಾರವನ್ನು ನೀಡುವುದಾಗಿಯೂ ಪ್ರಭುಪಾದರು ಹೇಳಿದರು. ಕರೆಯ ಪತ್ರಕ್ಕೆ ಸಹಿ ಮಾಡಲು ನವೆಂಬರ್ 1ನೇ ತಾರೀಖನ್ನು ಅಂತಿಮ ಗಡುವೆಂದು ಶ್ರೀಮತಿ ಎನ್ ಮತ್ತು ಪ್ರಭುಪಾದರು ನಿರ್ಧರಿಸಿದರು. ಅವರ ಭೇಟಿಯಾದ ಅನತಿ ಕಾಲದಲ್ಲಿ ಪ್ರಭುಪಾದರು ಭೋಗಿಲಾಲ್ ಪಟೇಲರ ಮನೆಯಿಂದ ಶ್ರೀ ಸೇಠಿ ಅವರ ಮನೆಗೆ ಹೋಗಿ ಬಿಡಾರ ಹೂಡಿದರು. ಅಲ್ಲಿದ್ದುಕೊಂಡು ಅವರು ಸಿ ಕಂಪನಿಯು ಜಮೀನಿನ ಮೇಲಿದ್ದ ತನ್ನ ಹಕ್ಕನ್ನು ಹಿಂತೆಗೆದುಕೊಳ್ಳಲು ಒಪ್ಪಿಸುವುದು ಇತ್ಯಾದಿ ಉಳಿದ ಸಮಸ್ಯೆಗಳನ್ನು ಗಂಭೀರವಾಗಿ ಕೈಗೆತ್ತಿಕೊಂಡರು. ಮಾತಾಜಿ ಮೇಲೆ ಮಾಡಿ. ಆ ಬಳಿಕ ಅವರು ಶ್ರೀ ಸಿ.ಎಂ. ಕಟಾವ್ ಅವರ ಮನೆಯಲ್ಲಿ ಬಿಡಾರ ಹೂಡಿದರು. ಅದು ಹರೇ ಕೃಷ್ಣ ಜಮೀನಿಗೆ 2 ಬೀದಿಗಳಾಚೆಗಿತ್ತು. ಅಲ್ಲಿ ಪ್ರಭುಪಾದರು ಬಿದಿರಿನ ಚೌಕಟ್ಟು ಮತ್ತು ತಡಿಕೆ ಗೋಡೆಗಳ ಒಂದು ಸರಳ ಬೇಸಿಗೆ ಕುಟೀರದಲ್ಲಿ ವಾಸಿಸತೊಡಗಿದರು. ಸಾಮಾನ್ಯವಾಗಿ ಹಕ್ಕುಪತ್ರಗಳಿಗೆ ನಗರದಲ್ಲಿನ ನೋಂದಾವಣಾಧಿಕಾರಿಯು ಸಮ್ಮುಖದಲ್ಲಿ ಅವರ ಕಚೇರಿಯಲ್ಲಿ ಸಹಿಗಳನ್ನು ಮಾಡಬೇಕಾಗಿತ್ತು. ಆದರೆ ಶ್ರೀ ಅಸ್ನಾನಿಯವರು ನೋಂದಾವಣಾಧಿಕಾರಿಯನ್ನು ಪ್ರಭುಪಾದರು ಇದ್ದಲ್ಲಿಗೆ ಕರೆತರಲು ಏರ್ಪಾಟು ಮಾಡಿದರು. ಸಂಜೆ 6:30 ವೇಳೆಯಲ್ಲಿ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ತಮ್ಮ ಇಳಿ ಮೇಜಿನ ಹಿಂದೆ 2 ಕಿಟಕಿಗಳ ನಡುವೆ ಗೋಡೆಗೆ ಒರಗಿ ಕುಳಿತಿದ್ದರು. ಶ್ರೀಮತಿ ಎನ್, ಆಕೆಯ ವಕೀಲರು, ನೋಂದಾವಣಾಧಿಕಾರಿ ಶ್ರೀ ಅಸ್ನಾನಿ, ಶ್ರೀ ಮತ್ತು ಶ್ರೀಮತಿ ಸೇಠಿ ಹಾಗೂ ಸುಮಾರು 8 ಮಂದಿ ಭಕ್ತರು ಅಲ್ಲಿ ಉಪಸ್ಥಿತರಾಗಿದ್ದರು. ಕಿಕ್ಕಿರಿದಿದ್ದ ಕೊಠಡಿಯು ಸೆಕೆಯಿಂದ ಕೂಡಿತ್ತು. ಶ್ರೀಮತಿ ಎನ್ ಪ್ರಭುಪಾದರ ಬಲಗಡೆ ಕುಳಿತಿದ್ದರು. ನೋಂದಾವಣಾಧಿಕಾರಿಯು ಪತ್ರಗಳನ್ನು ಸಹಿಗಳಿಗಾಗಿ ಸಿದ್ಧಪಡಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ಗಂಭೀರವಾಗಿ ಕುಳಿತಿದ್ದರು. ಪತ್ರಗಳ ಸರಸರ ಶಬ್ದ ಮತ್ತು ಲೇಖನಿಯಿಂದ ಬರೆಯುತ್ತಿರುವ ಶಬ್ದ ಬಿಟ್ಟರೆ ಕೊಠಡಿಯು ನಿಶಬ್ದವಾಗಿತ್ತು. ಪತ್ರಗಳನ್ನು ಸಿದ್ಧಪಡಿಸಿ ಸಹಿ ಮಾಡಿಸಲು 20 ನಿಮಿಷಗಳಿಗೂ ಹೆಚ್ಚು ಸಮಯ ತೆಗೆದುಕೊಂಡಿತು. ಪ್ರಭುಪಾದರು ಶ್ರೀಮತಿ ಎನ್ ಅವರಿಗೆ ಹಣ ಪಾವತಿ ಮಾಡಿದರು. ಬಳಿಕ ಆಕೆ ಪತ್ರಗಳಿಗೆ ಸಹಿ ಮಾಡಿದರು. ಜಮೀನು ಈಗ ಶಾಸನಬದ್ಧವಾಗಿ ಇಸ್ಕಾನ್ನದಾಯಿತು. ಗಿರಿರಾಜ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಿರಿರಾಜ. ಸಂಜೆ ಆಗುತ್ತಿರುವಾಗ ಕೊಠಡಿಯಲ್ಲಿ ನಿಶ್ಶಬ್ದ ತುಂಬಿತ್ತು. ಒಂದು ಐತಿಹಾಸಿಕ ಘಟನೆ ನಡೆಯುತ್ತಿರುವಂತೆ 2 ಶಕ್ತ ರಾಷ್ಟ್ರಗಳು ಸಂಧಾನವೊಂದಕ್ಕೆ ಸಹಿ ಹಾಕುತ್ತಿರುವಂತೆ ಎಲ್ಲರಿಗೂ ಭಾಸವಾಯಿತು. ಶ್ರೀಮತಿ ಎನ್ ಪತ್ರಗಳಿಗೆ ಸಹಿ ಮಾಡಿ ಕೊಟ್ಟಿದ್ದನ್ನು ಎಲ್ಲರೂ ವೀಕ್ಷಿಸಿದರು. ಆಕೆ ಅಳತೊಡಗಿದರು. ಕಮಲಕೃಷ್ಣ ಗೋಸ್ವಾಮಿಯು ಆಕೆಯನ್ನು ಅಳಲು ಕಾರಣವೇನೆಂದು ಮೆಲ್ಲಗೆ ಕೇಳಿದನು. ಅದೇ ದಿನ ಶ್ರೀ ಮಾತಾರ್ ತನ್ನ ಬಳಿ ಬಂದು ಆ ಜಮೀನನ್ನು ಇನ್ನೂ ಹಲವು ಲಕ್ಷ ಹೆಚ್ಚಿನ ಬೆಲೆಗೆ ಕೊಳ್ಳಲು ಸಿದ್ಧವಾಗಿರುವ ಗಿರಾಕಿಯನ್ನು ತಾನು ಹಿಡಿದಿರುವುದಾಗಿ ತನಗೆ ಹೇಳಿದ್ದಕ್ಕಾಗಿ ಆಕೆ ಉತ್ತರಿಸಿದಳು. ಆದರೆ ವಾಸ್ತವದಲ್ಲಿ ಆಕೆಯನ್ನು ಗಮನಿಸುತ್ತಿದ್ದ ನಾವು ಆಕೆಯು ಹಿಂದೆ ನಡೆದ ಎಲ್ಲ ಘಟನೆಗಳನ್ನು, ತಾನು ಮಾಡಿದ ತಪ್ಪುಗಳನ್ನು ಮತ್ತು ತನ್ನ ಪತಿಯ ಮರಣವನ್ನು ಜ್ಞಾಪಿಸಿಕೊಳ್ಳುತ್ತಿರಬಹುದೆಂದು ಭಾವಿಸಿದ್ದೆವು. ದೀರ್ಘಕಾಲದ ಹೋರಾಟಗಾರರು ಜೊತೆಗೂಡಿದ ಆ ಗಳಿಗೆಯು ಭಾವ ತೀವ್ರತೆಯಿಂದ ಕೂಡಿತ್ತು. ಪ್ರಭುಪಾದರ ಭಕ್ತರ ಮತ್ತು ಪ್ರಭುಪಾದರ ಶ್ರೇಯೋಭಿಲಾಷಿಗಳ ಪಾಲಿಗೆ ಅವರ ಅನೇಕ ವರ್ಷಗಳ ಕನಸುಗಳು, ಆಸೆಗಳು ಮತ್ತು ಪ್ರಯತ್ನಗಳು ಈಡೇರಿದ ಗಳಿಗೆ ಅದಾಗಿತ್ತು. ವಾರ್ತಾ ಪತ್ರಿಕೆಗಳಿಗೆ ಈ ಸಂಗತಿಯನ್ನು ತಿಳಿಸಲು ಪ್ರಭುಪಾದರು ಭಕ್ತರಿಗೆ ಹೇಳಿದರು. ಅನಂತರ ಅವರು ಎಲ್ಲರನ್ನೂ ಒಂದು ಔತಣಕ್ಕಾಗಿ ತಮ್ಮ ಕೊಠಡಿಯ ಹೊರಗಿದ್ದ ಹಜಾರಕ್ಕೆ
ಆಹ್ವಾನಿಸಿದರು. 2 ಸಾಲುಗಳಲ್ಲಿ ಚಾಪೆಗಳನ್ನು ಹಾಸಲಾಯಿತು. ಎಲ್ಲರೂ ಕೂತರು. ಭಕ್ತರು ಒಂದು ನಿಮಿಷ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಎಲೆಗಳನ್ನು ತಂದು ಪ್ರತಿಯೊಬ್ಬರ ಮುಂದಿರಿಸಿದರು ಮತ್ತು ಏನಾದ್ರು ಕಾಣಿಸ್ತಾ ಇಲ್ಲ ಮಾತಾಜಿ ಅದು. ಮತ್ತು ವಿವಿಧ ಭಕ್ಷ್ಯ ಭೋಜಾದಿಗಳನ್ನು ಭಕ್ಷ್ಯ ಭೋಜ್ಯಾದಿಗಳನ್ನು ಬಡಿಸತೊಡಗಿದರು. ಪ್ರಭುಪಾದರು ಅಲ್ಲೇ ನಿಂತು ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು. ಈಗ ಆಟ ಶುರುವಾಗಬಹುದು ಎಂದು ಈಗ ಊಟ ಕಾಣಿಸ್ತಾ ಇಲ್ಲ, 1-2 ಅಕ್ಷರಗಳಿಗೆ. ಈಗ ಊಟ ಶುರುವಾಗಬಹುದು ಎಂದರು. ಭಕ್ತರು ಹಲವಾರು ಬಗೆಯ ಖಾದ್ಯಗಳನ್ನು ಸಿದ್ಧಪಡಿಸಿದ್ದರು. ಅನ್ನ, ತೊವ್ವೆ, ಹಲವು ಬಗೆಯ ಪಕೋಡಗಳು, ಆಲೂಗಡ್ಡೆಯ ಪಲ್ಯ, ಹೂಕೋಸಿನ ಪಲ್ಯ, ಹಪ್ಪಳಗಳು, ಬರ್ಫಿ, ಲಾಡು, ಚಮಚಂ, ಹಾಲಿನಿಂದ ತಯಾರಿಸಿದ ಸಿಹಿ ತಿನಿಸು, ಶಾವಿಗೆ ಪಾಯಸ, ಹಲ್ವಾ ಮತ್ತು ನಿಂಬೆಯ ಪಾನಕ. ಅದೊಂದು ಸಂತೋಷ ಸಂಭ್ರಮಗಳ ಸಂದರ್ಭವಾಗಿತ್ತು. ಶ್ರೀಮತಿ ವಾರಿಯರ್. ಹರೇ ಕೃಷ್ಣ ಜಮೀನಿನಲ್ಲಿದ್ದ ಒಬ್ಬ ಬಾಡಿಗೆದಾರಳು ಸಹಿಯಾದ ಬಳಿಕ ಭಕ್ತರೆಲ್ಲರೂ ಸಂತೋಷದಿಂದ ಜಯ ಎಂದರು. ಬಳಿಕ ಪ್ರಭುಪಾದರು ಮುಂಬಯಿಯ ಯೋಜನೆಯ ಬಗ್ಗೆ ಒಂದು ಉಪನ್ಯಾಸ ನೀಡಿದರು. ಅದು ಹೇಗೆ ಸಂಪೂರ್ಣವಾಗಿ ಅಮೃತಶಿಲೆಯಿಂದ ನಿರ್ಮಿತವಾಗುತ್ತದೆ ಎಂಬ ಬಗ್ಗೆ ಅವರು ಒಂದು ಕಲ್ಪನೆ ನೀಡಿದರು. ಅಮೃತಶಿಲೆಯದ್ದಲ್ಲದ ಏನೊಂದು ಅಲ್ಲಿರುವುದಿಲ್ಲವೆಂದು ಅವರು ಹೇಳಿದರು. ಇದು ಹೇಗೆ ಸಾಧ್ಯವೆಂದು ಕೆಲವರು ಪ್ರಭುಪಾದರನ್ನು ಕೇಳಿದರು. ಇದು ಸಾಧ್ಯ, ಇದನ್ನು ಮಾಡುತ್ತೇವೆ ಎಂದು ಪ್ರಭುಪಾದರು ಉತ್ತರಿಸಿದರು. ಅವರು ಯೋಜನೆಯನ್ನು ಮನಸ್ಸಿನಲ್ಲೇ ದೃಶ್ಯೀಕರಿಸಿಕೊಳ್ಳುತ್ತಿದ್ದರು ಮತ್ತು ಅವರು ವರ್ಣಿಸುತ್ತಿದ್ದ ರೀತಿಯನ್ನು ಕೇಳಿ ಎಲ್ಲರೂ ರೋಮಾಂಚಿತರಾದರು. ಅದು ಜಗತ್ತಿನಲ್ಲಿ 7 ಅದ್ಭುತಗಳ ರೀತಿಯಲ್ಲಿರುತ್ತದೆ. ಅದನ್ನು ನೋಡಲು ಎಲ್ಲೆಡೆಗಳಿಂದ ಜನ ಆಕರ್ಷಿತರಾಗಿ ಬರುತ್ತಾರೆ. ಅದು ಮುಂಬಯಿಯ ಪ್ರೇಕ್ಷಣಾ ಸ್ಥಳದಲ್ಲಿ ಒಂದಾಗುತ್ತದೆ. ಪ್ರಭುಪಾದರು ತಮ್ಮ ಮನೋನೇತ್ರದಿಂದ ಇಡೀ ಯೋಜನೆಯನ್ನು ನೋಡುತ್ತಿರುವ ಹಾಗೆ ವಿವರಿಸುತ್ತಿದ್ದರು. ಅದು ನಿರ್ಮಾಣಗೊಂಡ ಬಳಿಕ ನಾವು ಕಲ್ಪಿಸಿಕೊಂಡಿರುವುದಕ್ಕಿಂತಲೂ ಮಿಗಿಲಾಗಿರುತ್ತದೆ, ಅದ್ಭುತವಾಗಿರುತ್ತದೆ ಎಂದು ಪ್ರಭುಪಾದರು ಹೇಳಿದರು. ಔತಣ ಮುಗಿದು ಎಲ್ಲರೂ ಮೇಲೆ ಮಾಡಿ ಮಾತಾಜಿ. ಔತಣ ಮುಗಿದು ಎಲ್ಲರೂ ಹೊರಟು ಹೋದ ಮೇಲೆ ಪ್ರಭುಪಾದರು ತಮ್ಮ ಕೊಠಡಿಗೆ ಹಿಂದಿರುಗಿದರು. ತಮ್ಮ ಇಳಿಮೇಜಿನ ಹಿಂದೆ ಹೊರಗೆ ಕೂತು ಅವರು ಉದ್ಗರಿಸಿದರು. ಹೋರಾಟ ನಿಜಕ್ಕೂ ಚೆನ್ನಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಚಿತ್ರಮೋಹಿನಿ ಮಾತಾಜಿ ಓದಿ. ಇನ್ನೂರ 11 ಪೇಜ್ ನಂಬರ್. ಚಿತ್ರ ಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಇದ್ರಲ್ಲೇ ನೋಡಿ ಓದ್ತೀನಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಒಂದು ನಿಮಿಷ ಮಾತಾಜಿ. ಒಂದು ನಿಮಿಷ ಮಾತಾಜಿ, ಯಾಕೋ ಹೋಯ್ತು ಸ್ಕ್ರೀನು. ಹೌದಾ? ನೆಕ್ಸ್ಟ್ ಆಗದೆ ಓದಿ. ಅದೇ ಬಂತು. ಆ ಬಳಿಕ ಪ್ರಭುಪಾದರು ಮುಂಬಯಿಯ ಜಮೀನಿಗಾಗಿ ನಡೆದ ಹೋರಾಟದ ಕಥೆಯನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಗೆ ಸಮಸ್ಯೆಗಳಿರುವುದಿಲ್ಲ ಎಂಬುದಕ್ಕೆ ಪ್ರಮಾಣವಾಗಿ ಉಲ್ಲೇಖಿಸುತ್ತಿದ್ದರು. ತಿಂಗಳುಗಳ ಬಳಿಕ ಅವರು ಯುರೋಪಿನಲ್ಲಿ ಪ್ರವಾಸದಲ್ಲಿದ್ದಾಗ ಹೇಳಿದರು, ನಾವೀಗ ಮುಂಬಯಿನಲ್ಲಿ 18 ರಿಂದ 20 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಆದರೆ ಆಸ್ತಿಯು ವಾಸ್ತವವಾಗಿ 50 ಲಕ್ಷ ಬೆಲೆ ಬಾಳುತ್ತದೆ. ಜನ ಆಶ್ಚರ್ಯಗೊಂಡಿದ್ದಾರೆ. ಕೆಲವರಂತೂ ಹೊಟ್ಟೆ ಕಿಚ್ಚು ಪಟ್ಟಿದ್ದಾರೆ. ನೀವಲ್ಲಿಗೆ ಬಂದರೆ ಅದೊಂದು ಸೊಗಸಾದ ಜಾಗವೆಂದು ನಿಮಗೆ ತಿಳಿಯುತ್ತದೆ. 20,000 ಚದರ ಗಜಗಳ ಆ ಜಾಗವು ನಂದನವನದಂತಿದೆ. ಅಲ್ಲಿ 6 ಕಟ್ಟಡಗಳನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ವಾಸ್ತವವಾಗಿ ನಾವು ಕೃಷ್ಣ ಪ್ರಜ್ಞೆಗೆ ತಲುಪಿದಾಗ ಸಮಸ್ಯೆಗಳಿರುವುದಿಲ್ಲ. ಖಂಡಿತವಾಗಿಯೂ ಆ ಜಾಗವು ಅನೇಕ ಸಾಧ್ಯತೆಗಳನ್ನು ಹೊಂದಿತ್ತು. ಆದರೆ
ಶ್ರೀಲಾ ಪ್ರಭುಪಾದರ ಪ್ರಕಾರ ಸಮಸ್ಯೆಗಳಿರಲಿಲ್ಲವೆಂದರೆ ಕೃಷ್ಣನೇ ಸ್ವತಃ ತನ್ನ ಭಕ್ತರಿಗಾಗಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿದನೆಂದು ಅರ್ಥ. ಅವರಿಗೆ ಹಣದ ಅಗತ್ಯವಿದ್ದಾಗ ಸಾಧಾರಣವಾಗಿ ಸಂಗ್ರಹಿಸಲು ಸಾಧ್ಯವಿಲ್ಲದಷ್ಟು ದೊಡ್ಡ ಮೊತ್ತದ ಹಣ ಒದಗಿ ಬಂದಿತ್ತು. ಭಾರೀ ವಿರೋಧವನ್ನು ಕೃಷ್ಣನು ಪರಿಹರಿಸಿದ್ದನು. ಪ್ರಭುಪಾದರಿಗೆ ಆದಾಯದ ವ್ಯವಸ್ಥಿತ ಮಾರ್ಗಗಳು ಇರಲಿಲ್ಲ ಮತ್ತು ಶ್ರೀ ಮತ್ತು ಶ್ರೀಮತಿ ಎನ್ ಅವರಂತಹ ವ್ಯಕ್ತಿಗಳ ವಿರುದ್ಧ ಹೋರಾಡಲು ಬೇಕಾದ ರಾಜಕೀಯ ಪ್ರಭಾವವಿರಲಿಲ್ಲ. ಆದರೆ ಅವರು ಕೃಷ್ಣನಿಗೆ ಶರಣಾಗತರಾಗಿದ್ದುದರಿಂದ ಸಮಸ್ಯೆಗಳು ಇರಲಿಲ್ಲ. ಪ್ರಾಪಂಚಿಕ ಸಮಸ್ಯೆಗಳೆಲ್ಲವನ್ನು ಪರಮಪ್ರಭುವಿನ ಆಜ್ಞೆಗಳನ್ನು ಧಿಕ್ಕರಿಸುವ ಭಕ್ತರಲ್ಲದ ಜನ ಸೃಷ್ಟಿಸಿದ್ದರು. ಪ್ರಭುಪಾದರು ಹೇಳಿದರು, ಭಕ್ತಿ ಯೋಗದಲ್ಲಿರುವ ವ್ಯಕ್ತಿಗೆ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತದೆ ಎಂದು ಅರ್ಥವಾಗುತ್ತದೆ. ಅದನ್ನು ನಾವು ಕಾರ್ಯತಃ ನೋಡಬಹುದು. ಓದ್ಲಾ ಮಾತಾಜಿ? ಓದಿ. ಇಷ್ಟಾಗಿ ಪ್ರಭುಪಾದರು ಭಕ್ತರಲ್ಲದವರು ಸೃಷ್ಟಿಸಿದ ಸಮಸ್ಯೆಗಳನ್ನು ಸಹಿಸಬೇಕಾಯಿತು. ಕೃಷ್ಣನ ಸೇವೆಗಾಗಿ ಜಮೀನನ್ನು ಗಳಿಸಲು ಅವರು ಸುಮಾರು 2 ವರ್ಷಗಳ ಕಾಲ ಹೋರಾಡಿದ್ದರು. ಅವರು ಮುಂಬಯಿಯಲ್ಲಿರಲಿ ಅಥವಾ ಬೇರೆ ಎಲ್ಲಾದರೂ ಇರಲಿ, ವಿರೋಧಿಗಳ ತಂತ್ರಗಳನ್ನು ಎದುರಿಸಲು ಸಾಕಷ್ಟು ಸಿದ್ಧತೆ ಇಲ್ಲದ ತಮ್ಮ ಅನನುಭವಿ ಶಿಷ್ಯರಿಗೆ ನೆರವಾಗುವುದು ಹೇಗೆಂದು ಚಿಂತಿಸಬೇಕಾಗುತ್ತಿತ್ತು. ಅದು ಉಗ್ರ ಪರೀಕ್ಷೆಯಾಗಿತ್ತು. ತಾಳ್ಮೆ ಮತ್ತು ಧೈರ್ಯಕ್ಕೆ ಸವಾಲಾಗಿತ್ತು. ಆದರೆ ಅವರು ಮಾಯೆ ಅಥವಾ ಭ್ರಮೆಯಿಂದ ದಿಗ್ಭ್ರಾಂತರಾಗಿರಲಿಲ್ಲವಾದ್ದರಿಂದ ಅವರಿಗೆ ಸಮಸ್ಯೆಗಳಿರಲಿಲ್ಲ. ಭಕ್ತಿ ಯೋಗವನ್ನು ನಿಷ್ಠೆಯಿಂದ ಪಾಲಿಸುವವನು ಪ್ರಕೃತಿಯ ಗುಣಗಳಿಂದ ಮಾಯೆಯಿಂದ ಲಿಪ್ತನಾಗುವುದಿಲ್ಲವೆಂಬುದನ್ನು ಪ್ರಭುಪಾದರು ತಮ್ಮ ಉದಾಹರಣೆಯಿಂದ ತೋರಿಸಿಕೊಟ್ಟರು. ಇದೇ ಅಲೌಕಿಕ ವಿಜ್ಞಾನವನ್ನು ಅವರು ತಮ್ಮ ನಿರಂತರ ಪ್ರವಚನ, ಅನೌಪಚಾರಿಕ ಚರ್ಚೆ ಮತ್ತು ಸ್ವಂತ ಉದಾಹರಣೆಗಳ ಮೂಲಕ ಕಲಿಸುತ್ತಿದ್ದರು. ಅವರು ಕೃಷ್ಣ ಪ್ರಜ್ಞೆಗೆ ನಿಷ್ಠರಾಗಿದ್ದರು ಮತ್ತು ಅವರ ಸಮಸ್ಯೆಗಳೆಲ್ಲ ಬಗೆಹರಿದಿದ್ದವು. ತನಗೆ ಶರಣಾಗತನಾದವನ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತವೆಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಕೃಷ್ಣನಿಗೆ ಮತ್ತು ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಆಜ್ಞೆಗಳಿಗೆ ತಲೆಬಾಗಿದವನು ಮಾಯೆಯ ಸಮಸ್ಯೆಗಳಿಂದ ಪಾರಾಗುತ್ತಾನೆಂಬುದನ್ನು ಭಕ್ತನು ಗ್ರಹಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಮೀನು ಈಗ ಇಸ್ಕಾನ್ನ ವಶವಾದ್ದರಿಂದ ಪ್ರಭುಪಾದರು ತಮ್ಮ ಯೋಜನೆಯನ್ನು ಸಾಕಾರಗೊಳಿಸಲು ಮುಂದುವರಿಯಬಹುದಾಗಿತ್ತು. ಕಟ್ಟಡಗಳ ನಿರ್ಮಾಣ ಮತ್ತು ಕೃಷ್ಣ ಪ್ರಜ್ಞೆಯ ಪ್ರಸಾರದ ತಮ್ಮ ಪ್ರಯತ್ನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಮಾಯಾ ನಿರ್ಮಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು, ನಿಜ. ಆದರೆ ದೊಡ್ಡ ಹೋರಾಟದಲ್ಲಿ ಜಯಿಸಿದ್ದಾಗಿತ್ತು. ಶ್ರೀ ಶ್ರೀ ರಾಧಾ ವಿಹಾರಿಯ ವೈಭವಯುತ ದೇವಾಲಯವು ಸಾಕಾರಗೊಳ್ಳಲಿತ್ತು. ಇನ್ನು ಮುಂದೆ ಭಕ್ತರು ಮತ್ತು ಅತಿಥಿಗಳು ಭಾರತದ ಮಹದ್ವಾರವಾದ ಮುಂಬಯಿಗೆ ಬಂದು ಹರೇ ಕೃಷ್ಣ ಜಮೀನಿನಲ್ಲಿರುವ ಪ್ರಥಮ ದರ್ಜೆಯ ಹೋಟೆಲಿನಲ್ಲಿ ಇಳಿದುಕೊಂಡು ದೇವಾಲಯದ ಆಧ್ಯಾತ್ಮಿಕ ವಾತಾವರಣವನ್ನು ಆರಾಮವಾಗಿ ಅನುಭವಿಸಬಹುದಾಗಿತ್ತು. ಭಕ್ತರು ಪ್ರಭುಪಾದರ ಉದಾಹರಣೆ ಮತ್ತು ನಿರ್ದೇಶನಗಳನ್ನು ಮರೆಯದಿರುವ ತನಕ ಅಲ್ಲಿನ ಸೌಲಭ್ಯಗಳನ್ನು ಕೃಷ್ಣ ಸೇವಾ ಮನೋಭಾವದಿಂದ ಯಶಸ್ವಿಯಾಗಿ ಬಳಸಿಕೊಳ್ಳಬಹುದಾಗಿತ್ತು. ಪ್ರಭುಪಾದರು ತೆತ್ತಿದ್ದ ತಾಳ್ಮೆಯ ಹಾಗೂ ಕೃಷ್ಣಾವಲಂಬನೆಯ ಬೆಲೆ ಎಂದಿಗೂ ವ್ಯರ್ಥವಾಗಲು ಸಾಧ್ಯವಿರಲಿಲ್ಲ. ಶ್ರೀಲ ಪ್ರಭುಪಾದರು ತಮ್ಮ ತಾಳ್ಮೆಯಿಂದ ಉತ್ಪಾದಿಸಿದ್ದು ಕೇವಲ ಸೌಕರ್ಯಗಳು ಮತ್ತು ಹರೇ ಕೃಷ್ಣ ಜಮೀನಿನಲ್ಲಿ ಧರ್ಮ ಸಂಸ್ಥೆಯ ಮುಂದುವರಿಕೆಯನ್ನು ಮಾತ್ರವಲ್ಲ, ಸಾಧು ಒಬ್ಬನ ನಡವಳಿಕೆಗೆ ಒಂದು ಜೀವಂತ ಸ್ಮಾರಕವನ್ನು ಅದರಲ್ಲಿ ನೆಲೆಗೊಳಿಸಿದರು. ಶ್ರೀಮದ್ ಭಾಗವತದಲ್ಲಿ ಪ್ರಭು ಕಪಿಲ ದೇವನು ಸಾಧುವನ್ನು ಹೀಗೆ ವರ್ಣಿಸಿದ್ದಾನೆ. ತಿತಿಕ್ಷವ ಕಾರುಣಿಕಃ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣಃ. ಮಾತಾಜಿ, ಸಾಧುವಿನ ಸಂಕೇತಗಳೆಂದರೆ ಆತನು ಸಹನಶೀಲ, ದಯಾಮಯಿ ಮತ್ತು ಸಕಲ ಜೀವಿಗಳ ಸ್ನೇಹಿತ. ಅವನಿಗೆ ಶತ್ರುಗಳಿಲ್ಲ. ಅವನು ಶಾಂತಶೀಲ, ಧರ್ಮಗ್ರಂಥಗಳಲ್ಲಿ ನಿಷ್ಠ ಮತ್ತು ಅವನ ಲಕ್ಷಣಗಳೆಲ್ಲವೂ ಉದಾತ್ತ. ಸಾಧುವು ಸಹನಶೀಲನಷ್ಟೇ ಅಲ್ಲದೆ ದಯಾಮಯ, ಕಾರುಣಿಕಾಹ.
ಆಗಿರುತ್ತಾನೆ. ಇಸ್ಕಾನ್ನ ತಾತ್ಕಾಲಿಕ ದೇವಾಲಯದ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಇಸ್ಕಾನ್ ಪ್ರಭುಪಾದರು ಆ ಸ್ಥಳವನ್ನು ಬಿಟ್ಟು ಹೋಗಲು ಮತ್ತು ಅಂತಹ ಕೃತಜ್ಞ ಜನರನ್ನು ಕೃಷ್ಣ ಪ್ರಜ್ಞೆಗೆ ತಂದು ನೆರವಾಗುವ ತಮ್ಮ ಪ್ರಯತ್ನವನ್ನು ಕೈಬಿಡಲು ಅದು ಸಂಕೇತವೊಂದು ತಿಳಿಯಬಹುದಾಗಿತ್ತು. ಅಷ್ಟೆಲ್ಲ ತಾಪತ್ರಯಗಳೇಕೆ? ಬಂತಲ್ಲ ಮಾತಾಜಿ? ಅಷ್ಟೆಲ್ಲ ತಾಪತ್ರಯಗಳೇಕೆ? ಪ್ರಯತ್ನಿಸಿ ಫಲವೇನು? ಭಾರತದ ಹೊರಗೆ ಈಗಾಗಲೇ ಅವರು ಸುಮಾರು 100 ದೇವಾಲಯಗಳನ್ನು ಹೊಂದಿದ್ದರು. ಮುಂಬಯಿಯ ಜನರಿಗೆ ಕೃಷ್ಣ ಪ್ರಜ್ಞೆ ಇಷ್ಟವಿಲ್ಲದಿದ್ದರೆ ಅವರನ್ನು ಅವರ ವಿಧಿಗೆ ಬಿಟ್ಟು ಹೊರಟು ಹೋಗಬಾರದೇಕೆ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲತಾ ಪೂಜಾರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಆದರೆ ಪ್ರಭುವಾದರು ಹಾಗೆ ಮಾಡಲಿಲ್ಲ. ನಿಜವಾದ ಸಾಧು ಆದುದರಿಂದ ಅವರು ದಯಾಮಯಿ ಆಗಿದ್ದರು. ಕೃಷ್ಣ ಪ್ರಜ್ಞೆಯ ಸಹಾನುಭೂತಿ ತುಂಬಿದ ಸಂದೇಶವನ್ನು ಅವರು ಸಾರಬೇಕಾದುದರಿಂದ ಅವರು ಸಹನಶೀಲರಾಗಿ ಅದನ್ನು ಪ್ರತಿಯೊಬ್ಬರಿಗೂ ತಲುಪಬೇಕಾಗಿತ್ತು. ಜನರು ದಾರಿ ತಪ್ಪಿ ಕೇವಲ ಇಂದ್ರಿಯ ತೋಷಣೆಗಾಗಿ ಪ್ರಾಣಿಗಳಂತೆ ಬಾಳುತ್ತಿದ್ದರು. ಕರ್ಮದ ಶಾಸನಗಳ ಪ್ರಕಾರ ಅವರು ತಮ್ಮ ಮುಂದಿನ ಜನ್ಮದಲ್ಲಿ ನರಳಬೇಕಾಗುತ್ತಿತ್ತು. ಈ ದುಃಖ ಪೂರ್ಣ ಸಂದಿಗ್ಧತೆಯನ್ನು ಮನಗಂಡು ಪ್ರಭುಪಾದರ ಹೃದಯ ಮಿಡಿದಿತ್ತು ಮತ್ತು ಪಾಪಾತ್ಮರಿಗೆ ಇದು ಮೆಚ್ಚುಗೆಯಾಗದಿದ್ದರೂ ಪ್ರಭುಪಾದರು ಅಂತಹವರ ಸಹಾಯಕ್ಕೆ ಮುಂದಾದರು. ಶ್ರೀಮದ್ ಭಾಗವತವು ಸಾಧುವನ್ನು ಸೃಹೃದ ಸರ್ವದೇಹಿನಾಂ ಎಂದು ಸಹ ವರ್ಣಿಸುತ್ತದೆ. ಎಲ್ಲರೂ ಒಳಿತೆ ಅವನ ಹೃದಯದ ಆಸೆ ರಾಷ್ಟ್ರೀಯತೆಗೆ ಕಟ್ಟು ಬೀಳುವುದರಿಂದ ಅವನು ತನ್ನನ್ನು ಭಾರತೀಯ ಅಥವಾ ಅಮೆರಿಕದವನು ಅಥವಾ ಕೊನೆಗೆ ಮನುಷ್ಯನೆಂದು ಸಹ ಭಾವಿಸುವುದಿಲ್ಲ. ಬದಲಾಗಿ ಸಕಲ ಜೀವಿಗಳ ಲಾಭಕ್ಕಾಗಿ ಇರುವ ಶಾಶ್ವತ ಚೇತನಾತ್ಮನ ಎಂದು ತನ್ನನ್ನು ತಿಳಿಯುತ್ತಾನೆ. ಸಾಧುವು ಅಜಾತ ಶತ್ರುವೆಂದು ಶ್ರೀಮದ್ ಭಾಗವತವು ವರ್ಣಿಸುತ್ತದೆ. ಏಕೆಂದರೆ ಅವನು ಎಂದಿಗೂ ಯಾರೊಂದಿಗೂ ಹೇಗತನ ಮಾಡಿಕೊಳ್ಳುವುದಿಲ್ಲ. ಮಾತ್ಸರ್ಯವು ಪೂರಿತವಾದ ವ್ಯಕ್ತಿಗಳು ತಾವು ಸಾಧುಗಳ ಶತ್ರುಗಳೆಂದು ಘೋಷಿಸಿಕೊಂಡರೂ ಸಹ ಪ್ರತಿಯೊಬ್ಬನು ಕೃಷ್ಣನ ಬಳಿಗೆ ತರಲು ಪ್ರಯತ್ನಿಸುವ ಸಾಧುವು ಪ್ರತಿಯೊಬ್ಬನ ಅತ್ಯುತ್ತಮ ಮಿತ್ರನೆಂದು ವರ್ಣಿಸುತ್ತಾನೆ. ಪ್ರಭುಪಾದರು ಕೃಷ್ಣನ ಪ್ರಜ್ಞೆಯನ್ನು ಹರಡಲು ಪ್ರಯತ್ನಿಸುತ್ತಿರುವುದರಿಂದ ಹೊಟ್ಟೆ ಕಿಚ್ಚಿನ ಜನ ಅವರನ್ನು ವಿರೋಧಿಸುತ್ತಲೇ ಹೋದರು. ಆದರೆ ಪ್ರಭುಪಾದರು ಮುಂಬಯಿಯಲ್ಲಿ ತಮ್ಮ ಉದಾತ್ತ ವರ್ತನೆಯಿಂದ ತೋರಿದಂತೆ ಇನ್ನೇನು ಮಾಡಲು ಸಾಧ್ಯ? ನಾವು ಸಹಿಸಬೇಕಷ್ಟೇ. ಈ ರೀತಿ ಕಟ್ಟಡಗಳಿಗೆ ಬುನಾದಿ ಹಾಕುವ ಮೊದಲೇ ಪ್ರಭುಪಾದರು ಸಾಧುವಿನ ಭೂಷಣಗಳನ್ನೆಲ್ಲ ಪೂರ್ಣವಾಗಿ ನಿರ್ದರ್ಶನದೊಂದಿಗೆ ತೋರಿದರು. ಸಾಂತರು ಕೃಷ್ಣಾವಲಂಬಿಗಳು ಆಗಿ ಉಳಿದು ಅವರು ವಿಜಯಶಾಲಿಯಾಗಿದ್ದರು. ಶ್ರೀಮದ್ ಭಾಗವತದ ಪ್ರಕಾರ ಯಾರು ಇಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುತ್ತಾರೆ ಅವರಿಗೆಲ್ಲರಿಗೂ ಮುಕ್ತಿಯ ದ್ವಾರ ತೆರೆದಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂಬೈಗೆ ಬಂದ್ಮೇಲಿಂದ ಏನಾಯ್ತು ಅಂತ ಇಲ್ಲಿ ಮುಂದುವರಿಸ್ತಾ ಇರೋದು ಅವ್ರ ಕಥೆನ. ಇಲ್ಲಿ ಮುಂಬೈಗೆ ಸೆಪ್ಟೆಂಬರ್ 15, 1973 ಬರ್ತಾರೆ. ಅವ್ರು ಬಂದಾಗ ಶ್ರೀಮತಿ ಎನ್ ಅವರ ವಕೀಲರು ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಅವ್ರ ಮಾತಾಡಿ ಚರ್ಚೆ ಮಾಡ್ತಾರೆ. ಅವ್ರಿಗೆ ಆ ಸನ್ನಿವೇಶ ಆಶಾದಾಯಕವಾಗಿ ಕಾಣುತ್ತೆ. ಪ್ರಭುಪಾದರೆ ಈ ಸತಿ ಇದ್ರೆ ಏನಾರು ಒಂದು ನಿರ್ಧಾರ ಆಗ್ಬೋದು ಅಂತ ಅವ್ರ ಮನಸ್ಸಿಗೆ ಅನ್ಸುತ್ತೆ. ಆದ್ರೆ ಅವರು ಶ್ರೀಮತಿ ಎನ್ ಪ್ರಭುಪಾದರು ಜಮೀನಿಗೆ ಬಾಕಿ ಇರೋ ಹಣ ಎಷ್ಟಿದೆ ಅದನ್ನ ಒಂದೇ ಕಂತಲ್ಲಿ ಪಾವತಿ ಮಾಡೋದಾದ್ರೆ ನಾನು ಅವ್ರಿಗೆ ಈ ಜಾಗವನ್ನ ಬರ್ಕೊಡ್ತೀನಿ ಅಂತ ಶ್ರೀಮತಿ ಎನ್ ಅವರು ಒಪ್ಕೋತಾರೆ. ಆದ್ರೆ ಪ್ರಭುಪಾದರು ಒಂದೇ ಕಂತಿನಲ್ಲಿ ಅಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ. ಆ ಮಾತು ಪ್ರಭುಪಾದರಿಗೂ ಸಹ ಒಪ್ಪಿಗೆ ಆಗುತ್ತೆ. ಆದ್ರೆ ಅವ್ರಿಗೊಂದು ಅನುಮಾನ ಇರುತ್ತೆ. ಈ ಶ್ರೀಮತಿ ಎನ್ ಅನ್ನೋರು ಯಾವಾಗೂ ಸ್ಥಿರ ಮನಸ್ಕಳಾಗಿರೋದಿಲ್ಲ. ಒಂದ್ಸತಿ ಒಂದ್ ಹೇಳ್ತಾರೆ, ಇನ್ನೊಂದ್ಸತಿ ಇನ್ನೊಂದ್ ಹೇಳ್ತಾರೆ. ಒಂದ್ ನಿಮಿಷಕ್ಕೆ ಅವ್ರ ನಿರ್ಧಾರವನ್ನು ಬದಲಾಯಿಸ್ತಾ ಇರ್ತಾರೆ. ಅದಕ್ಕೆ ಪ್ರಭುಪಾದರು ಹಣ ವ್ಯವಸ್ಥೆ ಮಾಡಿ ತಕ್ಷಣ ಕೊಡಕ್ಕೆ ಅವ್ರಿಗೆ ಪ್ರಭುಪಾದರಿಗೆ ಇಷ್ಟ ಇರಲ್ಲ. ಇದು ಅವಳು ಹೇಳ್ತಾ ಇರೋದು ಸರಿನಾ ತಪ್ಪಾ, ಅವಳಿಗೆ ಇದೇ ದೃಢ ಮನಸ್ಥಿತಿ ಅವಳಿಗೆ ಇರುತ್ತಾ ಇಲ್ವಾ ಅನ್ನೋದು ಅವ್ರಿಗೆ ಪರೀಕ್ಷೆ ಮಾಡ್ಬೇಕಾಗಿರುತ್ತೆ.
ಅದಕ್ಕೆ ತಕ್ಷಣ ಕೊಡಕ್ಕೆ ಪ್ರಭುಪಾದರಿಗೆ ಇಷ್ಟ ಇರಲ್ಲ. ಅದೇ ತರ ಅವ್ರ ವಕೀಲರು ಮತ್ತೆ ಇವ್ರ ವಕೀಲರು ಮತ್ತೆ ಇಸ್ಕಾನಿನ ಅಜೀವ ಸದಸ್ಯರು ಆಗಿದ್ದ ಶ್ರೀಮತಿ ಅಸ್ನಾನಿ, ಶ್ರೀಮತಿ ಎನ್ ಅವ್ರನ್ನ ಮತ್ತೆ ಮತ್ತೆ ಭೇಟಿಯಾಗಿ ನೀವು ಪ್ರಭುಪಾದರಿಗೆ ಬರ್ಕೊಡಕ್ ಒಪ್ಕೊಂಡಿದ್ದೀರಾ, ಅವ್ರ ಜೊತೆ ಸಹಕಾರ ಕೊಡಕ್ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಮತ್ತೆ ಮತ್ತೆ ಕೇಳ್ತಾರೆ. ಆಮೇಲಿಂದ ಅವರು ಒಪ್ಪಿಗೆಯನ್ನ ಸೂಚಿಸ್ತಾರೆ. ಇಷ್ಟೆಲ್ಲ ಆಗಿ 1 ವಾರ ಕಳೆದ್ ಬಂದಿರುತ್ತೆ. ಆದ್ರೂ ಶ್ರೀಮತಿ ಎನ್ ಅವ್ರ ಭೇಟಿ ಮತ್ತೆ ಅವ್ರಿಗೆ ಸಾಧ್ಯ ಆಗಿರಲ್ಲ. ಅವಾಗ ಶ್ರೀಮತಿ ಅಸ್ನಾನಿ ಅನ್ನೋರು ಅವ್ರನ್ನ ಅವ್ರನ್ನ ಕರ್ಕೊಂಬರಕ್ಕೆ ಅಂತ ಹೋಗ್ತಾರೆ ಅವ್ರ ಭೇಟಿ ಆಗೋದಕ್ಕೆ. ಆದ್ರೆ ಅವರು ಅಸ್ವಸ್ಥರಾಗಿರ್ತಾರೆ. ಹೀಗೆ ದಿನ ಆಕೆ ನಾಳೆ ಬರ್ತಾರೆ ಅಂತ ಪ್ರಭುಪಾದ್ರಿಗೆ ಹೇಳ್ತಾ ಇರ್ತಾರೆ. ಈ ಅಸ್ನಾನಿ ಅನ್ನೋರು ಅವ್ರಿಬ್ರು ಮಧ್ಯ ನಿಂತ್ಕೊಂಡು ವ್ಯವಹಾರ ಮಾಡಿಸ್ತಾ ಇರ್ತಾರಲ್ಲ ಅವರು. ಆದ್ರೆ ಪ್ರಭುಪಾದರು ಇಷ್ಟು ದಿನ ಒಂಥರ ಆಶಾದಾಯಕರು ಮತ್ತೆ ನಿರಾಶರಾಗ್ತಾರೆ. ಅವಾಗ ಇದನ್ನ ಕಂಡು ಅವರ ಪ್ರಭುಪಾದರ ಕಾರ್ಯದರ್ಶಿಗಳು ಅಸ್ನಾನಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಸದುದ್ದೇಶ ನಮ್ಗೆ ತಿಳಿದಿದೆ, ನಿಮ್ ಕೈಲಿ ಆದ್ರೆ ಈ ವ್ಯವಹಾರ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಅವಾಗ ಶ್ರೀ ಅಸ್ನಾನಿ ಅವರು ಅವ್ರಿಗೆ ಬರೀ ನನಗೆ 48 ಗಂಟೆ ಮಾತ್ರ ಸಮಯ ಕೊಡಿ ಅಂತ ಕೇಳ್ತಾರೆ. ಅವ್ರು ಅದೇ ದಿನ ಹೋಗಿ ಶ್ರೀಮತಿ ಎನ್ ಅವರು ಯಾವ ಮನೇಲಿ ಇರ್ತಾರೋ, ಅವ್ರು ಯಾವ ಜಾಗದಲ್ಲಿ ಇರ್ತಾರೋ ಹುಡ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಹೇಳ್ತಾರೆ, ಮಾತಾಜಿ, ನಮ್ ಗುರು ಮಹಾರಾಜ್ ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದಾರೆ, ನೀವು ಇವತ್ತು ರಾತ್ರಿ ಬಂದು ನೀವು ಈ ಜಮೀನಿನ ವಿಷಯವಾಗಿ ಏನಾದ್ರು ಒಂದು ಇತ್ಯರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮತ್ತೆ ನಿಮ್ಗೆ ಮುಂದಿನ ವರ್ಷವರೆಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ರಾತ್ರಿ 9 ಗಂಟೆ ಆಗಿರುತ್ತೆ. ಆ ಸಮಯದಲ್ಲಿ ಶ್ರೀಮತಿ ಅಸ್ನಾನಿ ಮತ್ತು ಶ್ರೀ ಭೋಗಿಲಾಲ್ ಪಟೇಲ್ ಅವ್ರ ಜೊತೆ ಇವರು ಪ್ರಭುಪಾದ್ರ ಹತ್ರ ಬರ್ತಾರೆ. ಬಂದಾಗ ಇಲ್ಲಿ ಪ್ರಭುಪಾದ್ರು ಅವರ ಕೀರ್ತನೆ ಮತ್ತು ಭಾಗವತ ಪ್ರವಚನ ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ. ಅದಕ್ಕೆ ಸಿದ್ಧ ಆಗ್ತಾ ಇರ್ತಾರೆ ಪ್ರಭುಪಾದ್ರು. ಅವ್ರ ಮನೆ ತಾರಸಿಯಲ್ಲಿ ಇರ್ತಾರೆ. ಅವಾಗ ಶ್ರೀಮತಿ ಏನ್ ಬಂದಿರೋದು ಅವ್ರಿಗೆ ಗೊತ್ತಾಗುತ್ತೆ. ಅವರು ಸಭೆ ನಡುವೆನೆ ಬಂದು ಅವ್ರ ಜೊತೆ ಮಾತಾಡ್ತಾರೆ. ಅವಾಗ ಬಂದಾಗ ಅವ್ರು ತುಂಬಾ ಆಕೆ ಅವಾಗ್ನು ಹುಷಾರಿಲ್ದೆಯಿಂದ ಸುಧಾರಿಸ್ಕೊಂಡಿರ್ತಾರಲ್ಲ, ಅವ್ರು ಒಂಥರ ಸುಸ್ತಾಗಿರೋ ತರನು ಕಾಣಿಸ್ತಾರೆ ಪ್ರಭುಪಾದ್ರಿಗೆ. ಆಮೇಲೆ ಅವರು ಪ್ರಭುಪಾದ್ರು ಕ್ಷಮೆ ಕೋರ್ತಾರೆ. ಆಮೇಲೆ ಅವರು ಮತ್ತೆ ಪ್ರವಚನ ಮಾಡೋದಿಕ್ಕೆ ತಾರಸಿಗೆ ಹೋಗ್ತಾರೆ. ಮಧ್ಯರಾತ್ರಿ ಸುಮಾರು ಸಮಯಕ್ಕೆ ಪ್ರಭುಪಾದ ತಮ್ಮ ಕೋಣೆಗೆ ಹಿಂದಿರುಗಿ ಬರ್ತಾರೆ. ಅಲ್ಲಿ ಆದ್ರೇನು ಶ್ರೀಮತಿ ಎನ್ ಅವರು ಅಲ್ಲಿ ಕಾಯ್ತಾ ಇರ್ತಾರೆ, ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಅವಾಗ ಕಣ್ಣೀರಿಡುತ್ತಾ ಅವರು ಪ್ರಭುಪಾದರ ಮುಂದೆ ಪಾದಗಳಿಗೆ ನಮಸ್ಕಾರ ಮಾಡಿ ಬಿಕ್ಕಿ ಬಿಕ್ಕಿ ಹೇಳ್ತಾರೆ, ನಾನು ಮಾಡಿದ್ದೆಲ್ಲ ತಪ್ಪು, ನಾನು ಮಾಡಿದ ತಪ್ಪೆಲ್ಲ ನನಗೆ ಗೊತ್ತಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ನಿಮ್ಗೆ ಬರ್ಕೊಡ್ತೀನಿ, ಆ ಥರ ಮಾತು ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅವಾಗ ಅವ್ರ ಮೇಲೆ ಸಹಾನುಭೂತಿ ಬರುತ್ತೆ ಪ್ರಭುಪಾದ್ರಿಗೆ. ಆಕೆ ಹೃದಯನೂ ಅರ್ಥ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ನೀನ್ ನನ್ನ ಮಗಳಿದ್ದಂಗೆ, ನೀನೇನು ಚಿಂತೆ ಮಾಡ್ಬೇಡ, ನೀನ್ ಯೋಗಕ್ಷೇಮ ನಾನೇ ನೋಡ್ಕೋತೀನಿ, ನೀನ್ ಇರೋವರೆಗೇನು ನಿನ್ಗೆ ಅಗತ್ಯವಾಗಿರೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನಾನೇ ಗಮನ ವಹಿಸ್ತೀನಿ ಅಂತಾರೆ. ಅವಾಗ ಆಕೆನೂ ಹೇಳ್ತಾರೆ, ನಾನು ನಿಮ್ಮ ನಿಬಂಧನೆಗಳ ಒಪ್ಕೊಂತೀನಿ, 12 ಲಕ್ಷ ರೂಪಾಯಿ ಬಾಕಿ ಇರೋದನ್ನ ಕೊಡಿ, ಹಾಗೂ ವಿಳಂಬವಾಗಿರೋದಕ್ಕೆ 50,000 ರೂಪಾಯಿ ಎಕ್ಸ್ಟ್ರಾನು ಸಹ ಕೊಡ್ತೀನಿ ಅಂತ ಪ್ರಭುಪಾದ್ರು ಹೇಳ್ತಾರೆ. ಈ ತರ ಎಲ್ಲ ಇದಾಗಿರೋದಕ್ಕೆ 50,000 ಎಕ್ಸ್ಟ್ರಾನು ಕೊಡ್ತೀನಿ, ಮತ್ತೆ ನಿನ್ನ ಯೋಗಕ್ಷೇಮವನ್ನು ಸಹ ನಾನೇ ನೋಡ್ಕೋತೀನಿ ನೀರೋವರ್ಗೇನು ಅಂತ ಪ್ರಭುಪಾದ್ರು ಹೇಳ್ತಾರೆ. ಅವಾಗ ಆಕೆನು ಆ ವ್ಯವಹಾರ ಅಲ್ಲಿಗೆ ಖಾತ್ರಿ ಆಗುತ್ತೆ. ಆಮೇಲೆ ಕ್ರಯಪತ್ರಕ್ಕೆ ಸಹಿ ಮಾಡೋದಕ್ಕೆ ನವೆಂಬರ್ 1ನೇ ತಾರೀಕಿನ ಅಂತಿಮ ಗಡುವು ಅಂತ ಇಬ್ರು ನಿರ್ಧಾರ ಮಾಡ್ತಾರೆ. ಆಮೇಲೆ ಅವರು ಹರೇ ಕೃಷ್ಣ ಇದರಿಂದ ಬಿಟ್ಟು ಅವರು ಅದ್ರ ಹತ್ರನೇ ಇರೋ ಅಂತ ಬೇರೆ ಶ್ರೀ SCM ಕಟಾ ಅವ್ರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ ಪ್ರಭುಪಾದ. ಹರೇ ಕೃಷ್ಣ ಜಮೀನ ಎರಡು ರೋಡ್ ಹಿಂದೆ ಇರುತ್ತಂತೆ ಆ ಮನೆ. ಅಲ್ಲಿ ಪ್ರಭುಪಾದರು ಒಂದು ಸರಳವಾದ ಬಿದಿರಿನ ತಡಿಕೆ ಇರೋ ಮನೆಯಲ್ಲಿ ಬೇಸಿಗೆ ಕುಟೀರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಾವು ಹಕ್ಕುಪತ್ರ ಸೈನ್ ಮಾಡ್ಬೇಕು ಅಂದ್ರೆ ನಾವೇ ನೋಂದಣಾ ಅಧಿಕಾರಿ ಕಚೇರಿಗೆ ಹೋಗ್ಬೇಕು. ಆದ್ರೆ ಇಲ್ಲಿ ನೋಂದಣಾ ಅಧಿಕಾರಿಗಳೇ ಪ್ರಭುಪಾದರಿಗಾಗಿ ಬರೋ ಏರ್ಪಾಟ್ನ ಶ್ರೀ ಅಸ್ನಾನಿ ಅವರು ಮಾಡಿರ್ತಾರೆ. ಹಂಗಾಗಿ ಸಂಜೆ 6:30 ಸಮಯದಲ್ಲಿ ಪ್ರಭುಪಾದರ ಕೊಠಡಿಯಲ್ಲಿ ಆ ವಕೀಲರು ಮತ್ತೆ ಅಸ್ನಾನಿ ಮತ್ತೆ ಶ್ರೀಮತಿ ಸೇಠಿ ಮತ್ತೆ ಶ್ರೀಮತಿ ಎನ್ ಮತ್ತೆ ಪ್ರಭುಪಾದರು ಎಲ್ಲರೂ ಕೂತಿರ್ತಾರೆ. ಅಲ್ಲಿಗೆ ಬಂದು ನೋಂದಣಾ ಅಧಿಕಾರಿಗಳು ಕಾಗದ ಪತ್ರವನ್ನು ಸಿದ್ಧ ಮಾಡಿ ಅದರಲ್ಲಿ ಸಹಿ ಹಾಕಿಸ್ಕೊಂತಾರೆ. ಅವಾಗ ಶೀಲ ಪ್ರಭುಪಾದರು ಗಂಭೀರವಾಗಿ ಕುಳಿತಿರ್ತಾರೆ. ಆ ಸಮಯ ಹೆಂಗ್ ನಡೀತಾ ಇತ್ತು ಅನ್ನೋದಕ್ಕೆ ಒಂದು ವರ್ಣನೆ ಮಾಡಿದ್ದಾರೆ. ಬರೀ ಅಲ್ಲಿ ಲೇಖನಿ ಮತ್ತೆ ಸರಸರ ಶಬ್ದ ಬರೆಯೋದ್ ಬಿಟ್ರೆ ಇದೇನು ಇರಲ್ಲ, ಕೋಣೆ ನಿಶಬ್ದವಾಗಿರುತ್ತೆ. ಅವರು ಪತ್ರವನ್ನು ಸಿದ್ಧಪಡಿಸಿ ಸಹಿ ಹಾಕಿಸ್ತಾರೆ. ಇದಕ್ಕೆ ಸುಮಾರು ಒಂದು 20 ನಿಮಿಷ ಸಮಯ ಆಗುತ್ತೆ. ಪ್ರಭುಪಾದರು ಶ್ರೀಮತಿ ಎನ್ ಅವ್ರಿಗೆ ಹಣನ ಸಹ ಪಾವತಿ ಮಾಡ್ತಾರೆ. ಅವರು ಪತ್ರಕ್ಕೆ ಸಹಿ ಮಾಡ್ಕೊಡ್ತಾರೆ. ಈಗ ಕ್ರಮಬದ್ಧವಾಗಿ
ಅದು ಆ ಜಾಗ ಹರೇ ಕೃಷ್ಣ ಜಾಗ ಅನ್ನೋದು ಇಸ್ಕಾನ್ ಸಂಸ್ಥೆದಾಯ್ತು. ಈಗ ಗಿರಿರಾಜನವ್ರು ಹೇಳ್ತಾರೆ ಸೈಗಳು ಹಾಕಿ ನಡೀತಾ ಇರುವಾಗ ಏನಾಯ್ತು ಕೊಠಡಿಯಲ್ಲಿ ಅಂತ. ನಡೀತಾ ಇರುವಾಗ ಕೊಠಡಿಯಲ್ಲಿ ತುಂಬಾ ನಿಶಬ್ದವಾಗಿರುತ್ತೆ. ಏನೋ ಒಂದು ದೊಡ್ಡ ಘಟನೆ ನಡೀತಾ ಇದೆ, ಐತಿಹಾಸಿಕ ಘಟನೆ ನಡೆಯುವಂತೆ 2 ಶಕ್ತ ರಾಷ್ಟ್ರಗಳು ಸಂಧಾನಕ್ಕೆ ಸಹಿ ಹಾಕ್ತಾ ಇದ್ದಾರೆ ಅನ್ನೋ ತರ ಭಾಸವಾಗ್ತಾ ಇತ್ತಂತೆ ಅಲ್ಲಿರೋರೆಲ್ಲ ನಡೆನುಡಿಗಳನ್ನು ನೋಡಿ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀಮತಿ ಏನು ಸಹ ಪತ್ರ ಸಹಿ ಮಾಡಿ ಕೊಟ್ಟಿದ್ದನ್ನ ಎಲ್ಲರೂ ವೀಕ್ಷಣೆ ಮಾಡ್ತಾರೆ. ಆಮೇಲೆ ಆಕೆ ಅಳಕ್ ಶುರು ಮಾಡ್ತಾರಂತೆ ಸಹಿ ಹಾಕಿದ ತಕ್ಷಣ. ಅವಾಗ ತಮಾಲ ಕೃಷ್ಣ ಸ್ವಾಮಿ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ತಾರಂತೆ. ಅವಾಗ ಹೇಳ್ತಾರೆ, ನನ್ಗೆ ಅದೇ ದಿನ ಇದೇ ಜಮೀನ್ಗೆ ಇನ್ನೂ ಜಾಸ್ತಿ ಲಕ್ಷ ದುಡ್ಡು ಕೊಡೋ ಗಿರಾಕಿ ಒಬ್ರನ್ನ ಹಿಡ್ದಿರುವಾಗಿ ಹೇಳಿದ್ರು ಶ್ರೀಮತಿ ಮಾತಾರ್ ಅನ್ನೋರು ಅಂತ ಅವ್ರು ಹೇಳ್ತಾರೆ. ಅವಾಗ ವಾಸ್ತವದಲ್ಲಿ ಅವ್ರನ್ನ ಗಮನಿಸ್ತಾ ಇದ್ದಂತ ಪ್ರಭುಪಾದರು ಮತ್ತೆ ಬೇರೆಯವರೆಲ್ಲ ಅನ್ಕೊಂತಾರೆ ಅವರು ತಮ್ಮ ಪತಿಯನ್ನ ನೆನಪಿಸ್ಕೊಂಡಿರ್ಬೋದು. ಅವರು ಈ ಹೋರಾಟ ಮಾಡ್ತಾನೆ ತೀರ್ಕೊಂಡಿದ್ದು, ಇಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ನಡೆಸ್ಕೊಂಡು ಅವ್ರು ಭಾವತೀವ್ರತೆಗೆ ಒಳಗಾಗಿರ್ಬೋದು, ಅದಕ್ಕೆ ಕಳ್ತಾ ಇದ್ದಾರೆ ಅಂತ ಅವರೆಲ್ಲ ಭಾವಿಸ್ತಾರೆ. ಅಂತೂ ಒಟ್ಟು ಒಂದು ದೀರ್ಘಕಾಲದ ಹೋರಾಟದ ನಂತರ ಈ ಪ್ರಭುಪಾದರ ಈ ಕನಸು ಈಡೇರಿದ್ದಾಗಿತ್ತು. ಅವಾಗ ಅವ್ರು ಹೇಳ್ತಾರೆ ಇದನ್ನ ವಾರ್ತಾ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ತಿಳಿಸಿ ಅಂತ ಹೇಳ್ತಾರೆ. ಅನಂತರ ಅಲ್ಲಿ ಕೊಠಡಿಯ ಹೊರಗಿಂದ ಇನ್ನೊಂದು ಹಜಾರದಲ್ಲಿ ಎಲ್ಲರಿಗೇನು ಊಟಕ್ಕೆ ಏರ್ಪಾಡು ಮಾಡಿರ್ತಾರೆ. ಊಟದಲ್ಲಿ 2 ಕಡೆ ಚಾಪೆ ಹಾಸಿ ಭಕ್ತರಿಗೆಲ್ಲ ಅಲ್ಲಿ ಎಲೆ ಹಾಕಿ ವಿವಿಧ ಭಕ್ಷ್ಯ ಭೋಜ್ಯಗಳನ್ನ ಬಡಿಸ್ತಾರೆ. ಆ ಭಕ್ಷ್ಯದಲ್ಲಿ ಏನಿತ್ತಪ್ಪ ಅಂದ್ರೆ ಅನ್ನ, ತೋವೆ, ಪಕೋಡ, ಆಲೂಗಡ್ಡೆ ಪಲ್ಯ, ಹೂಕೋಸಿನ ಪಲ್ಯ, ಲಾಡು, ಬರ್ಫಿ, ಚಮಚಮ್, ಶಾವಿಗೆ ಪಾಯಸ, ನಿಂಬೆ ಪಾನಕ ಎಲ್ಲ ಇರುತ್ತಂತೆ. ಅದು ಒಂದು ಸಂತೋಷದ ಸಂದರ್ಭ ಆಗಿತ್ತು ಅಂತ ಅಲ್ಲಿ ಗಿರಿರಾಜ್ ಅವರು ಹೇಳ್ತಾರೆ. ಅದೇ ಆ ಸಂದರ್ಭನ ಶ್ರೀಮತಿ ವಾರಿಯರ್ ಅನ್ನೋರು ಹರೇ ಕೃಷ್ಣ ಜಮೀನಿನ ಒಬ್ಬ ಬಾಡಿಗೆದಾರಳಂತೀವ್ರು. ಸಹಿಯಾದ ಬಳಿಕ ಭಕ್ತರೆಲ್ಲರೂ ಸಂತೋಷದಿಂದ ಜಯ ಅಂತ ಕೂಗ್ತಾರಂತೆ. ಬಳಿಕ ಪ್ರಭುಪಾದರು ನಾವು ಈ ಜಾಗದಲ್ಲಿ ನಾವು ಏನ್ ನಿರ್ಮಾಣ ಮಾಡ್ಬೇಕು ಅನ್ಕೊಂಡಿದೀವಿ, ಕೃಷ್ಣನ ಅಮೃತ ಶಿಲೆಯ ದೇವಾಲಯವನ್ನು ನಿರ್ಮಾಣ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಅವರ ಕಲ್ಪನೆಯನ್ನೆಲ್ಲ ಅವ್ರ ಮುಂದೆ ಎಲ್ಲ ಬಿಚ್ಚಿಡ್ತಾರೆ. ಅವಾಗ ಇಲ್ಲಿ ನಾವು ಬರೀ ಅಮೃತ ಶಿಲೆಯಿಂದನೇ ಈ ದೇವಸ್ಥಾನವನ್ನು ಕಟ್ತೀವಿ ಅಂತಾರೆ. ಅವಾಗ ಬೇರೆಯವರೆಲ್ಲ ಕೇಳ್ತಾರೆ ಇದೇ ಸಾಧ್ಯ ಆಗುತ್ತಾ ಪ್ರಭು ಅಂತ. ಅವಾಗ ಪ್ರಭುಪಾದರು ಹೇಳ್ತಾರೆ ಹೌದು ಇದು ಖಂಡಿತ ಸಾಧ್ಯ ಆಗುತ್ತೆ ಅಂತ. ಅವರು ಮನಸ್ಸಿನಲ್ಲೇ ಇಲ್ಲಿ ಯಾವ ತರ ಅವ್ರ ಯೋಜನೆ ಏನಿತ್ತು, ಆ ಯೋಜನೆ ನಡೆದಾಗ ಆ ಜಾಗದಲ್ಲಿ ಯಾವ ತರ ದೇವಸ್ಥಾನ ಬರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡು ಅವರು ಆ ದೃಶ್ಯವನ್ನು ಕಲ್ಪನೆ ಮಾಡಿ ಅದನ್ನ ವರ್ಣಿಸಿ ಹೇಳ್ತಾ ಇದ್ರಂತೆ. ಅದನ್ನ ಕೇಳಿದವ್ರೆಲ್ಲರಿಗೂ ತುಂಬಾ ರೋಮಾಂಚಿತರಾದ್ರಂತೆ. ಅದು ಒಂದು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿರುತ್ತೆ ಆ ದೇವಸ್ಥಾನ, ಅಷ್ಟು ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾರೆ. ಮತ್ತೆ ಈ ದೇವಸ್ಥಾನ ನೋಡಕ್ಕೆ ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ, ಪ್ರಪಂಚದ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಇದು ಮುಂಬಯಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗುತ್ತೆ ಅಂತ ಪ್ರಭುಪಾದರು ಆ ದೇವಾಲಯ ನಿರ್ಮಾಣ ಆಗಿ ಮುಂದೆ ಇಷ್ಟು ಸಮಯದಲ್ಲಿ ಆ ದೇವಾಲಯ ಇಷ್ಟು ಪ್ರಸಿದ್ಧ ಆಗ್ಬೋದು ಅನ್ನೋದನ್ನ ಕಲ್ಪನೆ ಮಾಡಿ ಅವ್ರಿಗೆಲ್ಲ ಹೇಳ್ತಾರ ಅದನ್ನ. ಆಮೇಲೆ ಅವ್ರು ಇನ್ನೂ ಒಂದ್ ಮಾತು ಹೇಳ್ತಾರೆ, ನಾವು ಏನ್ ಕಲ್ಪನೆ ಮಾಡಿರ್ತೀವೋ ಅದಕ್ಕಿಂತನೂ ಮಿಗಿಲಾಗಿ ಈ ದೇವಸ್ಥಾನ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಅಲ್ಲಿ ಔತಣ ಮಾಡಿ ತಮ್ಮ ತಮ್ಮ ಕೊಠಡಿ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಾರೆ. ಅವಾಗ ಪ್ರಭುಪಾದರು ಅವ್ರ ಕೊಠಡಿಗೆ ಹೋಗ್ಬಿಟ್ಟು ಅವರು ಇಲ್ಲಿವರೆಗೂ ಆಗಿರೋ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಅವ್ರು ಹೇಳ್ತಾರೆ ಈ ಹೋರಾಟ ಅನ್ನೋದು ತುಂಬಾ ಚೆನ್ನಾಗಿತ್ತು, ನಿಜಕ್ಕೂ ಚೆನ್ನಾಗಿತ್ತು. ಆಮೇಲಿಂದ ಅದನ್ನ ಹೇಳ್ತಾರೆ ಪ್ರಭುಪಾದ ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬ ವ್ಯಕ್ತಿಯ ಸಮಸ್ಯೆಗಳು ಇರುವುದಿಲ್ಲ ಎಂಬುದನ್ನು ಪ್ರಮಾಣಿಕ ಇದನ್ನ ಹೇಳೋದಕ್ಕೆ ಈ ಘಟನೆನೇ ಸಾಕ್ಷಿ ಅಂತ. ಇದನ್ನ ಅವರು ಕೆಲವು ತಿಂಗಳ ಬಳಿಕ ಯುರೋಪಿನ ಪ್ರವಾಸದಲ್ಲಿದ್ದಾಗ ಅವ್ರು ಹೇಳ್ತಾರೆ, ನಾವು ಮುಂಬೈಯಲ್ಲಿ ಈಗ 18 ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ. ಅಲ್ಲಿ ಒಂದು ಆಸ್ತಿ ತಗೊಂಡಿದೀವಿ, ಅದು ಸುಮಾರು 50 ಲಕ್ಷ ಬೆಲೆ ಬಾಳುತ್ತೆ. ಅದನ್ನೆಲ್ಲ ಕೇಳಿ ಅವ್ರಿಗೆ ಎಷ್ಟೊಂದ್ ಜನ ಆಶ್ಚರ್ಯ ಪಟ್ಟಿದ್ದಾರೆ, ಕೆಲವರು ಹೊಟ್ಟೆ ಕಿಚ್ಚು ಪಟ್ಟಿದ್ದಾರೆ. ನೀವು ಅಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ಆ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಅದು ಸುಮಾರು 20,000 ಚದುರಡಿ ಗಜದ ಜಾಗ. ಅದು ಒಂದು ನಂದನವನದಂತಿದೆ. ಅಲ್ಲಿ ನಾವು 6 ಕಟ್ಟಡಗಳನ್ನು ಹೊಂದಿದ್ದೇವೆ. ಅದು ವಾಸ್ತವವಾಗಿ ನಾವು ಕೃಷ್ಣ ಪ್ರಜ್ಞೆಗೆ ತಲುಪಿದಾಗ ಸಮಸ್ಯೆ ಹೊಂದಿದೀವಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ವಾಸ್ತವ ಕೃಷ್ಣ ಪ್ರಜ್ಞೆಗೆ ತಲುಪಿದಾಗ ಸಮಸ್ಯೆಗಳು ಇರುವುದಿಲ್ಲ ಅಂದ್ರೆ ಖಂಡಿತವಾಗಿಯೂ ಅನೇಕ ಸಮಸ್ಯೆಗಳು ಬರೋ ಸಾಧ್ಯತೆ ಇತ್ತು. ಆದ್ರೆ ಸಮಸ್ಯೆಗಳು ಇಲ್ಲ ಅಂತ ಪ್ರಭುಪಾದರು ಏನಕ್ಕೆ ಹೇಳ್ತಾರೆ ಅಂದ್ರೆ, ಎಷ್ಟೇ ಸಮಸ್ಯೆ ಬಂದ್ರು ಭಕ್ತರಿಗಾಗಿ ಕೃಷ್ಣ ವ್ಯವಸ್ಥೆ ಮಾಡ್ಕೊಡ್ತಾನೆ, ನಾವು ಕೃಷ್ಣ ನಂಬುದ್ರೆ ಸಾಕು ಅನ್ನೋದು ಅವ್ರ ಮಾತಿನ ಅರ್ಥ ಆಗಿತ್ತು. ಅಂದ್ರೆ ಅವ್ರು ಆ ಜಾಗ ತಗೋಬೇಕು ಅಂತ ಇಚ್ಛೆ ಪಟ್ಟಾಗ ಅವ್ರ ಹತ್ರ ಹಣ ಇರ್ಲಿಲ್ಲ, ಅವ್ರು ಕೇಳಿದಷ್ಟು ದುಡ್ಡು ಕೊಡಕ್ ಇರ್ಲಿಲ್ಲ. ಆದ್ರೇನು ಕೃಷ್ಣ ಹೆಂಗೋ ಮಾರ್ಗ ತೋರಿಸ್ತಾ. ಮತ್ತೆ ಎಷ್ಟು ವಿರೋಧ ಬಂತು ಆ ಜಾಗ ಅವರು ಸ್ವಂತ ಮಾಡ್ಕೋಬೇಕಾದ್ರೆ. ಆ ಎಲ್ಲಾ ವಿರೋಧಗಳ ಮಧ್ಯೆನೂ ಕೃಷ್ಣನೇ ಅವ್ರಿಗೆ ದಾರಿ ತೋರಿಸ್ತಾ. ಆ ಮಾರ್ಗಗಳ ಅಲ್ಲಿ ಅಡ್ಡಿ ಆತಂಕಗಳು ಬಂತು, ಆ ವ್ಯವಸ್ಥಿತ ಮಾರ್ಗವನ್ನ ಇದ್ರೇನು ಅದನ್ನೆಲ್ಲ ಪರಿಹರಿಸಿ ವ್ಯವಸ್ಥಿತ ಮಾರ್ಗ ಕೃಷ್ಣನೇ ಮಾಡ್ಕೊಟ್ಟ.
ಆಮೇಲೆ ಇಲ್ಲಿ ಶ್ರೀಮತಿ ಮತ್ತು ಶ್ರೀಮತಿ ಎನ್ ಅವರು ತುಂಬಾ ಪ್ರಭಾವಿ ವ್ಯಕ್ತಿಗಳು. ಅವ್ರ ವಿರುದ್ಧ ಹೋರಾಡೋದಕ್ಕೆ ಇವ್ರಿಗೆ ರಾಜಕೀಯ ಪ್ರಭಾವ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಇದ್ದಿದ್ದ ಪ್ರಭಾವ ಯಾರ್ದು? ರಾಜಕೀಯ ವ್ಯಕ್ತಿಗಳಿಗಿಂತ ದೊಡ್ಡನಾದ ವ್ಯಕ್ತಿ ಅವ್ರ ಕಡೆಗಿದ್ದ. ಯಾರಪ್ಪ ಅಂದ್ರೆ ಕೃಷ್ಣ. ಅವನಿಗೆ ಶರಣಾಗಿದ್ರಿಂದ ಅವ್ರಿಗೆ ಈ ಎಲ್ಲಾ ಸಮಸ್ಯೆಗಳು ಒಂದು ಸಮಸ್ಯೆಗಳು ಚಿಕ್ಕದಾಗಿ ಪರಿಹಾರ ಆಗೋಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರಿಂದ ಎಷ್ಟೇ ಪ್ರಾಪಂಚಿಕ ಸಮಸ್ಯೆಗಳಿದ್ರೂ ನಮಗ್ ಬರ್ಬೋದು, ಆದ್ರೆ ಕೃಷ್ಣನಿಗೆ ಶರಣಾದ್ರೆ ಅದರಿಂದ ಎಲ್ಲವನ್ನೂ ದಾಟಿ ಮುಂದೆ ಹೋಗ್ಬೋದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಭಕ್ತಿ ಯೋಗದಲ್ಲಿರುವ ವ್ಯಕ್ತಿಗೆ ಸಮಸ್ಯೆಗಳೆಲ್ಲ ತಾನಾಗೆ ಬಗೆಹರಿಯುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ ಅಂತ ಪ್ರಭುಪಾದರು ಸ್ವತಃ ಹೇಳಿದ್ದಾರೆ. ಅಲ್ಲ, ಅದನ್ನ ನಾವು ಕಾರ್ಯತಃನು ನಾವಿಲ್ಲಿ ನೋಡ್ಬೋದು. ಪ್ರಭುಪಾದರು ಇಲ್ಲಿ ಅದೊಂದು ಜಾಗ ತಗೊಳ್ಳೋದಕ್ಕೆ ಅವ್ರು ಎಷ್ಟು ಒದ್ದಾಟ ಮಾಡಿದ್ರು, ಎಷ್ಟೆಷ್ಟು ದಿನ ಕಷ್ಟಪಟ್ರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಆ ಕಷ್ಟ ಎಷ್ಟೇ ಕಷ್ಟ ಬಂದ್ರು, ಅವ್ರಿಗೆ ಎಷ್ಟೇ ಇದಾದ್ರೂ ಆ ಜಾಗ ಕಡೆಗೆ ಅವ್ರು ಇಚ್ಛೆ ಪಟ್ಟಿದ್ರು ಅಲ್ಲಿ ಕೃಷ್ಣನ ನಾನು ನಿಲ್ಲಿಸ್ತೀನಿ, ಕೃಷ್ಣ ಆಗ್ಲೇ ಬಂದು ಇಲ್ಲಿ ಇದ್ದಾನೆ ಈ ಜಾಗದಲ್ಲಿ ಅಂತ ಅವರು ದೇವಸ್ಥಾನ ಕಟ್ಟಿದಾಗಿಂದನೂ ಹೇಳ್ತಿದ್ರಲ್ಲ, ಅದು ಇವಾಗ ಆ ಜಾಗ ಅವ್ರ ಸ್ವಂತ ಆದಾಗ ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಇವರು ಇಲ್ಲಿ ಪ್ರಭುಪಾದರು ಭಕ್ತರಲ್ಲದವರ ಸೃಷ್ಟಿಸಿದ ಸಮಸ್ಯೆಗಳಿಂದ ಇಷ್ಟೊಂದೆಲ್ಲ ತೊಂದರೆಗೊಳಗಾಡಬೇಕಾಯ್ತು. ಕೃಷ್ಣನ ಅವ್ರಿಗೂ ಸ್ವಂತಕ್ಕೋಸ್ಕರ ಅವ್ರು ಜಮೀನ್ ಬಯಸಿರ್ಲಿಲ್ಲ, ಕೃಷ್ಣನ ಸೇವೆಗೋಸ್ಕರ ಜಮೀನನ್ನು ಬಯಸಿದ್ರು. ಅದು 2 ವರ್ಷಗಳ ಕಾಲ ಅದಕ್ಕೋಸ್ಕರ ದೀರ್ಘ ಹೋರಾಟ ಮಾಡಿದ್ರು. ಅವ್ರು ಮುಂಬೈಯಲ್ಲಿ ಬೇರೆ ಕಡೆ ಇರ್ಲಿ ವಿರೋಧಗಳ ತಂತ್ರಗಳನ್ನು ಎದುರಿಸಲು ಸಾಕಷ್ಟು ಸಿದ್ಧತೆ ಇಲ್ದಿರೋ ನಮ್ಮ ಅನನುಭವಿ ಶಿಷ್ಯರಿಗೆ ಹೆಂಗಪ್ಪ ನೆರವಾಗೋದು ಅಂತ ಅವರು ಯಾವಾಗೂ ಚಿಂತೆ ಮಾಡ್ತಾ ಇದ್ರಂತೆ. ಇದು ಅವ್ರ ಪಾಲಿಗೆ ಒಂದು ಉಗ್ರ ಪರೀಕ್ಷೆ ಆಗಿತ್ತು. ಅವರ ತಾಳ್ಮೆ ಮತ್ತು ಧೈರ್ಯಕ್ಕೆ ಒಂದು ಸವಾಲಾಗಿತ್ತು. ಆದ್ರೆ ಮಾಯೆ ಅಥವಾ ಭ್ರಮೆಯಿಂದ ಅವರು ದಿಗ್ಭ್ರಾಂತರಾಗಿರ್ಲಿಲ್ಲ, ಅವರು ಮಾಯೆಯ ಮೋಡಿಗೆ ಒಳಗಾಗಿರ್ಲಿಲ್ಲ. ಆದ್ರಿಂದ ಅವ್ರಿಗೆ ಇದನ್ನೆಲ್ಲ ಪರಿಹಾರ ಮಾಡಕ್ಕೆ ಕೃಷ್ಣನೇ ಅವರ ಹೃದಯದಲ್ಲಿ ದಾರಿದೀಪ ತೋರಿಸ್ತಾ ಇದ್ದ, ಆ ದಾರಿಗಳನ್ನ ತೋರಿಸ್ತಾ ಇದ್ದ. ಆದ್ರಿಂದಾನೇ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ ನನಗೆ ಸಮಸ್ಯೆಗಳು ಇರ್ಲಿಲ್ಲ ಅಂತ ಅವ್ರು ಹೇಳಿರೋದು ಈ ಅರ್ಥದಲ್ಲಿ. ಯಾಕೆಂದ್ರೆ ಅವ್ರು ಕೃಷ್ಣನಿಗೆ ಶರಣಾಗಿರೋದ್ರಿಂದ ಕೃಷ್ಣನೇ ಅವ್ರ ಮುಂದಿನ ನಡೆ ಏನು ಅನ್ನೋದು ಅವ್ರು ನಿರ್ಧಾರ ಮಾಡ್ತಾ ಇಲ್ಲ, ಕೃಷ್ಣನೇ ನಿರ್ಧಾರ ಮಾಡಿ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ತೋರಿಸ್ತಾ ಇದ್ರು. ಭಕ್ತಿ ಯೋಗವನ್ನು ನಿಷ್ಠೆಯಿಂದ ಪಾಲಿಸುವವರು ಈ ಪ್ರಕೃತಿಯ ಗುಣಗಳಿಂದ ಅಥವಾ ಮಾಯೆ ಮೀರಿರ್ತಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಇದಕ್ಕೊಂದು ಉದಾಹರಣೆ ಅಂದ್ರೆ ಪ್ರಭುಪಾದರು ಅದನ್ನ ಉದಾಹರಣೆ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಅವರು ಈ ಅಲೌಕಿಕ ವಿಜ್ಞಾನವನ್ನು ಅವರು ತಮ್ಮ ನಿರಂತರ ಪ್ರವಚನದಲ್ಲಿ ಮತ್ತೆ ಚರ್ಚೆಗಳಲ್ಲಿ ಉದಾಹರಣೆಗಳ ಮೂಲಕ ಕೆಲವೊಮ್ಮೆ ಇದನ್ನೆಲ್ಲ ಅವರ ಸ್ವತಃ ಉದಾಹರಣೆಗಳ ಕೊಟ್ಟು ತಮ್ಮದೇ ಉದಾಹರಣೆಗಳನ್ನು ಕೊಟ್ಟು ಸಹ ಅವರು ಕಲಿಸ್ತಾ ಇದ್ರಂತೆ ಎಲ್ಲರಿಗೂ. ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಆಗಿದ್ದರಿಂದ ಈ ಸಮಸ್ಯೆಗಳೆಲ್ಲ ಬಗೆಹರಿತು. ತನಗೆ ಶರಣಾಗತನಾದವನ ಸಮಸ್ಯೆಗಳಲ್ಲೂ ಹೇಗೆ ಬಗೆಹರುತ್ತೆ ಅನ್ನೋದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ನೀನು ನನಗೆ ಶರಣಾಗು, ನಾನು ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಕೃಷ್ಣ ಹೇಳಿದಾನಲ್ಲ 18.65 ಶ್ಲೋಕದಲ್ಲಿ. ಅದೇ ತರ ಇಲ್ಲಿ ಪ್ರಭುಪಾದರು ಅವ್ರಿಗೆ ಶರಣಾಗಿದ್ರೆ ಅವ್ರ ಸಮಸ್ಯೆಗಳನ್ನೆಲ್ಲ ಹೆಂಗೆ ಬಗೆಹರಿಸ್ತಾ ಅಂತ ನಾವು ಅಲ್ಲಿ ಬರೀ ನಾವು ಥಿಯರಿ ಹೇಳ್ತಾ ಇದಾರೆ ಕೃಷ್ಣ ಅಂತ ಅನ್ಕೋಬಹುದು. ಇಲ್ಲಿ ನಿಜವಾಗಿ ವಾಸ್ತವವಾಗಿ ಕೃಷ್ಣ ಅವ್ರ ಸಮಸ್ಯೆಯನ್ನ ಬಗೆಹರಿಸಿ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ಬೋದು, ಉದಾಹರಣೆ ಸಮೇತ ನೋಡ್ಬೋದು. ಕೃಷ್ಣನಿಗೆ ಮತ್ತು ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಆಜ್ಞೆಗೆ ತಲೆಬಾಗಿದವನು ಮಾಯೆ ಸಮಸ್ಯೆಗಳಿಂದ ಪಾರಾಗುತ್ತಾನೆ ಎಂದು ಭಕ್ತನು ಗ್ರಹಿಸುತ್ತಾನೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಯಾರು ಕೃಷ್ಣ ಅಥವಾ ಕೃಷ್ಣನ ಪ್ರತಿನಿಧಿಯಾದಂತ ಗುರುವಿಗೆ ತಲೆಬಾಗಿ ನಡೀತಾರೋ ಅವ್ರಿಗೆ ಏನೇ ಸಮಸ್ಯೆ ಬಂದ್ರೇನು ಅದರಿಂದ ಪಾರಾಗ್ತಾರೆ ಅನ್ನೋದನ್ನ ಎಲ್ಲಾ ಭಕ್ತರಿಗೂ ಇದರಿಂದ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಮೀನು ಅವ್ರ ವಶವಾಗಿದ ತಕ್ಷಣ ಪ್ರಭುಪಾದರು ತಮ್ಮ ಮುಂದಿನ ಯೋಜನೆ ಮಾಡ್ಬೋದಾಗಿತ್ತು. ಆದ್ರೆ ಅವರು ಇಷ್ಟೊಂದೆಲ್ಲ ಇನ್ನೂ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿತ್ತು, ಹೆಚ್ಚಿನ ಮಾಯಾ ನಿರ್ಮಿತ ಸಮಸ್ಯೆಗಳನ್ನ ಎದುರಬೇಕಾಗಿತ್ತು. ಆದ್ರೆ ದೊಡ್ಡ ಹೋರಾಟದಲ್ಲಿ ಅಂದ್ರೆ ಆ ಜಾಗ ಅವ್ರ ಕಡೆಗೆ ಆಗಿತ್ತು, ಆದ್ರೂ ಇನ್ನೂ ಹೋರಾಟ ಏನು ಮುಗ್ದಿರ್ಲಿಲ್ಲ, ಇನ್ನೂ ಬೇರೆ ಹೋರಾಟ ಮುಂದೆ ನಡೆಯೋದಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅಲ್ಲಿರೋ ಶ್ರೀ ರಾಧಾ ರಾಸವಿಹಾರಿ ವೈಭವಯುತ ದೇವಾಲಯ ಇನ್ನು ಸಾಕಾರಗೊಳ್ಳಬೇಕಾಗಿತ್ತು, ಅದಿನ್ನೂ ಆಗಿರ್ಲಿಲ್ಲ. ಬರೀ ಜಾಗ ಅಷ್ಟೇ ಅವ್ರದ್ದಾಗಿತ್ತು, ಇನ್ನು ಮುಂದಿನ ದಾರಿ ಇನ್ನೂ ಇದೆ ನಡೆಯುವಂಥದ್ದು ಅಂತ ಅವ್ರಿಗೆ ಗೊತ್ತಿತ್ತು. ಇನ್ನು ಮುಂದೆ ಅವ್ರು ಹೇಳ್ತಾರೆ, ಇನ್ನು ಮುಂದೆ ಇಲ್ಲಿ ಬಂದವ್ರಿಗೆ ಹರೇ ಕೃಷ್ಣ ಜಮೀನಲ್ಲಿರೋ ಹೋಟೆಲಲ್ಲಿ ಉಳ್ಕೊಂಡು ಆಧ್ಯಾತ್ಮಿಕ ವಾತಾವರಣವನ್ನ ಅವರು ಅನುಭವಿಸ್ಬೋದು. ಬೇರೆ ಎಲ್ಲಿಂದ ಬೇರೆ ಪ್ರಪಂಚದ ಬೇರೆ ಭಾಗಗಳಿಂದ ಬರುವಂತ ಜನರು. ಅಲ್ಲಿ ಆತರ ದೇವಸ್ಥಾನ ಮಾಡಿ ಅಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಕೃಷ್ಣನ ಸೇವಾ ಮನೋಭಾವವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಬಹುದಾಗಿತ್ತು. ಪ್ರಭುಪಾದರು ತೆತ್ತಿದ ತಾಳ್ಮೆ ಮತ್ತು ಕೃಷ್ಣಾವಲಂಬೆಯನ್ನ ಬೆಲೆ ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಶ್ರೀಲ ಪ್ರಭುಪಾದರು ತಮ್ಮ ತಾಳ್ಮೆಯಿಂದ ಪಡ್ಕೊಂಡಿದ್ದು ಬರೀ ಇಂಥದ್ದೊಂದು ಇದು ಭೌತಿಕ ಕಟ್ಟಡ ಅಥವಾ ಜಾಗ ಅಲ್ಲ.
ಸೌಕರ್ಯಗಳು ಮಾತ್ರ ಅಲ್ಲದೆ ಆ ಹರೇ ಕೃಷ್ಣ ಜಮೀನಿನಲ್ಲಿ ಧರ್ಮ ಸಂಸ್ಥೆಯ ಮುಂದುವರಿಕೆ ಮಾತ್ರವಲ್ಲ, ಅಷ್ಟೇ ಅಲ್ಲ ನಾವು ನೋಡ್ಬೇಕಾಗಿರೋದು, ಅಲ್ಲಿ ಸಾಧು ಒಬ್ಬನ ಜೀವಂತ ನೆಡೆಗೆ ಸ್ಮಾರಕವನ್ನು ಅದರಲ್ಲಿ ನೆಲೆಗೊಳಿಸಿದ್ರಂತೆ. ಜೀವಂತ ಸ್ಮಾರಕವನ್ನು ಅದರಲ್ಲಿ ನೆಲೆಗೊಳಿಸಿದರು. ಶ್ರೀಮದ್ ಭಾಗವತದಲ್ಲಿ ಪ್ರಭು ಕಪಿಲ ದೇವರು ಸಾಧುವನ್ನು ಹೀಗೆ ವರ್ಣಿಸಿದ್ದಾರೆ. ಭಾಗವತದಲ್ಲಿ ಸಾಧುಗಳನ್ನ ಈ ತರ ವರ್ಣನೆ ಮಾಡಿದ್ರಂತೆ. ಸಾಧುಗಳೆಂದರೆ ಅವರು ಸಹನಾಶೀಲ, ದಯಾಮಯಿ, ಸಕಲ ಜೀವಿಗಳ ಸ್ನೇಹಿತ, ಅವನಿಗೆ ಶತ್ರುಗಳಿಲ್ಲ, ಅವನು ಶಾಂತಶೀಲ, ಧರ್ಮ ಗ್ರಂಥಗಳಲ್ಲಿ ನಿಷ್ಠ, ಅವನ ಲಕ್ಷಣಗಳೆಲ್ಲವೂ ಉದಾತ್ತ. ಸಾಧುವು ಸಹನಶೀಲ, ತಿತಿಕ್ಷವನಾದ್ದರಿಂದ ಭೌತಿಕ ಪ್ರಕೃತಿಯ ವಿಧಿಗಿಸಿದ ಕಷ್ಟಗಳಿಗೆ ಅವನು ವಿಚಲಿತನಾಗುವುದಿಲ್ಲ. ಅಂದ್ರೆ ಇದನ್ನೆಲ್ಲ ನಾವು ಪ್ರಭುಪಾದರಲ್ಲಿ ನಾವು ನೋಡ್ಬೋದಾಗಿತ್ತು. ಅವರು ಸಾಧು ಆಗಿದ್ರು, ಅವ್ರ ಭೌತಿಕವಾಗಿ ಎಷ್ಟೋ ಕಷ್ಟ ಅನುಭವಿಸ್ಬೇಕಾಯ್ತು, ಆದ್ರೆ ಅವರು ವಿಚಲಿತರಾಗ್ಲಿಲ್ಲ. ಅವರು ಜುಹು ಆಸ್ತಿ ಗಳಿಸುವ ತಮ್ಮ ಪ್ರಯತ್ನದಲ್ಲಿ ಪ್ರಭುಪಾದರು ಶತ್ರುಗಳು ಮತ್ತು ಕಷ್ಟಗಳನ್ನು ಎದುರಿಸಿದ್ದರು ಮತ್ತು ಸಹನೆಯಿಂದಿದ್ದರು. ಅವರು ಕೆಲವೊಮ್ಮೆ ಹೇಳಿದ್ದರು, ನೀವು ಸಹಿಸಬೇಕು, ಅಂದ್ರೆ ನೀವು ತಾಳ್ಮೆಯಿಂದ ಇರಬೇಕು, ಮುಂದೆ ಆ ಜಾಗ ನಮ್ದೇ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಆ ಮಾತು ಸಾಧು ಅನ್ನೋ ಮಾತು ಅವ್ರಿಗೆ ಎಷ್ಟು ಚೆನ್ನಾಗಿ ಒಪ್ಪಿಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಧು ಸಹನಾಶೀಲರಷ್ಟೇ ಅಲ್ಲದೆ ಅವರು ದಯಾಮಯಿನೂ ಆಗಿದ್ರು. ಸಾಧುಗಳ ಇನ್ನೊಂದು ಗುಣ ದಯಾಮಯಿ ಆಗಿರ್ಬೇಕು ಅಂತ. ಆದ್ರೆ ಅವ್ರು ಇಷ್ಟೊಂದೆಲ್ಲ ತೊಂದರೆ ಕೊಟ್ರು, ಅವರು ದೇವಸ್ಥಾನವನ್ನು ಕಿತ್ತಾಕಕ್ ಬಂದ್ರು, ಪೊಲೀಸ್ ಎಲ್ಲ ದಾಳಿ ಮಾಡಿದ್ರು. ಅವಾಗ ಪ್ರಭುಪಾದರು ಅವಾಗ್ಲೇ ಬಿಟ್ಟು ಹೋಗ್ಬೇಕಾಯ್ತು. ಇಲ್ಲಿರೋ ಜನ ಎಲ್ಲ ತುಂಬಾ ಕೃತಜ್ಞರು, ನಾವು ನನಗೋಸ್ಕರ ಕೇಳ್ತಾ ಇಲ್ಲ, ಕೃಷ್ಣನಿಗೋಸ್ಕರ ಅವ್ರಿಗೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟು ಇದನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಜಾಗ ಕೇಳ್ತಾ ಇದ್ದೀನಿ, ಆದ್ರೂ ಸಹ ಕೊಡಲ್ಲ ಅಂತಾರಲ್ಲ, ಇದೆಲ್ಲ ನನ್ಗೆ ಯಾಕೆ ಬೇಕಪ್ಪ, ಈಗಲೇ ಎಷ್ಟೊಂದು ದೇವಸ್ಥಾನ ಕಟ್ಟಿದೀನಿ ಅಂತ ಅವ್ರು ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. ಆದ್ರೆ ಪ್ರಭುಪಾದರು ಆತರ ಮಾಡ್ಲಿಲ್ಲ. ಆ ಪತಿತ ಜನರನ್ನು ಸಹ ಉದ್ಧಾರ ಮಾಡ್ಬೇಕು, ಅವ್ರನ್ನೂ ಸಹ ಕೃಷ್ಣ ಪ್ರಜ್ಞೆಗೆ ತರಬೇಕು ಅನ್ನೋದು ಅವ್ರ ಇಚ್ಛೆ ಆಗಿತ್ತು. ಅವ್ರು ಹೆಂಗಾರು ಇರ್ಲಿ, ನನ್ಗೆಲ್ಲ ಎಷ್ಟು ತೊಂದರೆ ಕೊಡ್ತಾ ಇದಾರೆ, ಅವ್ರ ಹಣೆ ಬರ ಇದ್ದಂಗ ಆಗುತ್ತೆ ಅಂತ ಅವ್ರು ಹೋಗ್ಲಿಲ್ಲ. ಅವರು ಪ್ರಭುಪಾದರು ಅದೇ ಅವರು ನಿಜವಾದ ಸಾಧುವಾಗಿದ್ದರಿಂದ ಅವರು ದಯಾಮಯಿ ಆಗಿದ್ರು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಸಹಾನುಭೂತಿ, ಅವರು ಕೃಷ್ಣ ಪ್ರಜ್ಞೆಯ ಸಹಾನುಭೂತಿ ತುಂಬಿದ ಸಂದೇಶವನ್ನು ಅವರು ಸಾರ್ಬೇಕಾಗಿತ್ತು ಅಲ್ಲಿ. ಆದ್ರಿಂದ ಅವರು ಸಹನಾಶೀಲರಾಗಿದ್ದು ಪ್ರತಿಯೊಬ್ಬರಿಗೂ ದಾರಿ ತೋರಿಸ್ಬೇಕಾಗಿತ್ತು. ದಾರಿ ತಪ್ಪಿ ಕೇವಲ ಇಂದ್ರಿಯ ತೋಷಣೆಗಾಗಿ ಪ್ರಾಣಿಗಳಂತೆ ಬಾಳುತ್ತಿರೋ ಜನರನ್ನ ಸರಿ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಅಷ್ಟು ಸಹನೆ, ತಾಳ್ಮೆಯಿಂದ ಹಿಡಿದು ತಾವು ಸಾಧು ಅನ್ನೋದಕ್ಕೆ ಅವ್ರು ಏನೇನ್ ಗುಣ ಕೊಟ್ಟಿದಾರೋ ಭಾಗವತದಲ್ಲಿ ಅದೆಲ್ಲವೂ ಸಹ ಪ್ರಭುಪಾದರಲ್ಲಿ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮಶಾಸ್ತ್ರಗಳ ಪ್ರಕಾರ ಹೇಳುತ್ತೆ, ಇದು ಯಾರು ಇರ್ತಾರೆ ಬರೀ ಇಂದ್ರಿಯ ತೃಪ್ತಿಗಾಗಿ ಬದುಕ್ತಾರೋ ಅವ್ರು ಮುಂದಿನ ಜನ್ಮದಲ್ಲಿ ನರಳಬೇಕಾಗಿರುತ್ತೆ. ಈ ಸಂದಿಗ್ಧ ಪರಿಸ್ಥಿತಿಯನ್ನ ಪ್ರಭುಪಾದ್ರಿಗೆ ಗೊತ್ತಿರುತ್ತೆ, ನನಗ್ ಬಿಟ್ರೆ ಅವ್ರು ಇನ್ನೂ ಪತಿತರಾಗ್ತಾರೆ ಅಂತ. ಅವ್ರಿಗೋಸ್ಕರ ಅವ್ರ ಹೃದಯ ಮಿಡ್ದಿತ್ತು. ಆದ್ರಿಂದ ಈ ಪಾಪ ಮಾಡ್ತಾ ಇರ್ತಾರಲ್ಲ ಇಂಥವ್ರಿಗೆ, ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಂದ್ರೇನು ಪ್ರಭುಪಾದರು ಅಂತವ್ರ ಸಹಾಯಕ್ಕೆ ಮುಂದಾಗಿದ್ರು. ಅವ್ರಿಗೆ ಬೇಡ ಅಂದ್ರೇನು ಪ್ರಭುಪಾದರು ಬಿಡ್ಲಿಲ್ಲ, ಅವ್ರನ್ನ ಈ ದಾರಿಯಲ್ಲಿ ನಡೆಸ್ಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ರು. ಸುಹೃದಾಂ ಸರ್ವದೇಹಿನಾಂ, ಎಲ್ಲರ ಹೃದಯಗಳನ್ನು ಒಳಿತು ಮಾಡ್ಬೇಕು ಅನ್ನೋದೇ ಅವ್ರ ಆಸೆ ಆಗಿತ್ತು, ಎಲ್ಲರಿಗೂ ಒಳಿತು ಮಾಡ್ಬೇಕಾಗಿತ್ತು. ಅವನು ಬರೀ ಅವನು ರಾಷ್ಟ್ರೀಯತೆಗಾಗ್ಲಿ ಅಥವಾ ತನ್ನ ನೆಲದವನು ತನ್ನ ದೇಶದವನು ಅಂತನಾಗ್ಲಿ ಅವ್ರು ಭಾವಿಸಿರಲ್ಲ. ಸಕಲ ಮನುಷ್ಯರ ಉದ್ಧಾರ ಮಾಡ್ಬೇಕಾಗಿರೋದು ಅವರ ಕರ್ತವ್ಯ ಆಗಿತ್ತು. ಅದನ್ನ ಸಕಲ ಜೀವಿಗಳ ಲಾಭಕ್ಕಾಗಿ ಇರುವ ಶಾಶ್ವತ ಚೇತನಾತ್ಮನೆಂದು ತನ್ನನ್ನು ತಿಳಿದಿರ್ತಾನೆ. ಸುಹೃದಾಂ ಸರ್ವದೇಹಿನಾಂ ಅಂದ್ರೆ ಎಲ್ಲರನ್ನೂ ಉದ್ಧಾರ ಮಾಡೋನಾಗಿರ್ತಾನೆ. ಅದೇ ತರ ಪ್ರಭುಪಾದ್ರು ಇಲ್ಲಿ ಮುಂಬೈ ಅಂತ ಜನರಲ್ಲೇ ಅಷ್ಟು ಪತಿತರಾಗಿರೋರ್ನ ಉದ್ಧಾರ ಮಾಡ್ಬೇಕು ಅನ್ನೋದು ಅವ್ರ ಇಚ್ಛೆ ಆಗಿತ್ತು. ಸಾಧುವು ಅಜಾತ ಶತ್ರು ಎಂದು ಶ್ರೀಮದ್ ಭಾಗವತವು ಹೇಳುತ್ತದೆ. ಅಂದ್ರೆ ಇವರು ಸಾಧುಗಳು ಅಜಾತ ಶತ್ರು, ಅವ್ರು ಯಾರ ಜೊತೆನೂ ಫ್ರೆಂಡ್ಶಿಪ್ ಇರಲ್ಲ, ಹಾಗೆತನೂ ಇರಲ್ಲ, ಆ ತರ ಇರ್ತಾರೆ. ಅವ್ರ ಕೆಲಸ ಏನು, ಪ್ರತಿಯೊಬ್ಬರನ್ನು ಸಹ ಕೃಷ್ಣನ ಬಳಿಗೆ ತಗೊಂಡೋಗೋದಷ್ಟೇ ಸಾಧುಗಳ ಕೆಲಸ ಆಗಿರುತ್ತೆ. ಆದ್ರಿಂದ ಅವರು ಎಲ್ಲರಿಗೂ ಮಿತ್ರರು ಅಲ್ಲ, ಶತ್ರುನೂ ಅಲ್ಲ, ಆತರ ಇರ್ತಾರೆ. ಆತರ ಇದ್ಕೊಂಡು ಅವರು ಕೃಷ್ಣ ಪ್ರಜ್ಞೆನ ಹಾಡ್ತಾ ಇರ್ತಾರೆ. ಅವ್ರನ್ನ ವಿರೋಧ ಮಾಡಕ್ಕೆ ಎಷ್ಟೊಂದ್ ಜನ ವಿರೋಧಿಗಳು ಬರ್ತಾನೆ ಇರ್ತಾರೆ. ಆದ್ರೆ ಪ್ರಭುಪಾದರು ಮುಂಬೈಯಲ್ಲಿ ತಮ್ಮ ಉದಾತ್ತ ವರ್ತನೆ ತೋರಿದಂತೆ ಇನ್ನೇನು ಮಾಡಲು ಸಾಧ್ಯ, ನಾವು ಸಹಿಸಬೇಕಷ್ಟೇ. ಆದ್ರೆ ಅವ್ರಿಗೆ ಎಷ್ಟು ಜನ ಈ ತರ ಬಂದು ಹೊಟ್ಟೆ ಕಿಚ್ಚಿಂದ ಅವ್ರಿಗೆ ತೊಂದರೆ ಕೊಟ್ರು, ಇನ್ನೇನ್ ಮಾಡಕ್ ಸಾಧ್ಯ, ನಾನು ಸಹಿಸ್ಬೇಕು, ಇವತ್ತೆಲ್ಲ ನಾಳೆ ಸರಿ ಮಾಡೇ ಮಾಡ್ತೀನಿ ಅನ್ನೋ ದೃಷ್ಟಿಯಲ್ಲಿ ಅವರು ಇದ್ರು. ಅದೇ ತರ ಅವ್ರನ್ನೆಲ್ಲಾನು ಒಂದಲ್ಲ ಒಂದು ಸಮಯ ಜಾಸ್ತಿ ತಗೊಂಡಿರ್ಬೋದು, ಆದ್ರೆ ಅವ್ರನ್ನೆಲ್ಲವನ್ನು ಕೃಷ್ಣ ಪ್ರಜ್ಞೆ ದಾರಿಗೆ ತರೆಯಕ್ಕೆ ಅವ್ರು ಪ್ರಯತ್ನ ಪಟ್ರು. ಈ ರೀತಿ ಕಟ್ಟಡಗಳಿಗೆ ಬುನಾದಿ ಹಾಕುವ ಮೊದಲೇ ಪ್ರಭುಪಾದರು ಸಾಧುಗಳ ಭೂಷಣವೆಲ್ಲ ಸ್ವಯಂ ನಿರ್ದೇಶನದೊಂದಿಗೆ ತೋರಿಸಿದರು. ಅಂದ್ರೆ ಪ್ರಭುಪಾದರ ಈ ನಿಲುವು ಏನಿತ್ತು, ಈ ನಿಲುವನ್ನ ಅವ್ರ ವರ್ತನೆಯಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಭಾಗವತದಲ್ಲಿ ವರ್ಣಿಸಿರುವಂತ ಸಾಧು ಅನ್ನೋ ಪದಕ್ಕೆ ಏನೇನ್ ವರ್ಣನೆ ಕೊಟ್ಟಿದ್ದಾರೋ ಅದೆಲ್ಲ ಪ್ರಭುಪಾದರು ಸ್ವಯಂ ಪ್ರದರ್ಶನ ಮಾಡಿದ್ರಂತೆ ಎಲ್ಲರಿಗೂ.
ಅಂತವರು ಅವರು ಶಾಂತರು, ಕೃಷ್ಣಾವಲಂಬಿಗಳಾಗಿ ಉಳಿದು ವಿಜಯಶಾಲಿಗಳಾಗಿದ್ದರು. ಆ ಥರ ಸಾಧುಗಳಾಗಿ ಇದ್ಕೊಂಡು ಅವ್ರು ಏನೇನು ಗುಣಗಳನ್ನೆಲ್ಲ ಪ್ರದರ್ಶನ ಮಾಡಿದ್ರು, ಜೊತೆಗೆ ಅವರು ಕೃಷ್ಣನನ್ನು ಮಾತ್ರ ಅವಲಂಬಿಸಿದ್ರೆ ಹೊರತು ಇಲ್ಲಿ ಭೌತಿಕವಾಗಿರೋ ಯಾವುದೇ ರಾಜಕಾರಣಿ ಆಗಲಿ ಅವನಿಗಿಂತ ದೊಡ್ಡ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿಗಳನ್ನಾಗಲಿ ಅವರು ನಂಬಿರಲಿಲ್ಲ. ಶ್ರೀಮದ್ ಭಾಗವತದ ಪ್ರಕಾರ ಯಾರು ಇಂಥ ಶ್ರೇಷ್ಠ ವ್ಯಕ್ತಿಗಳೇ ಸೇವೆ ಸಲ್ಲಿತಾರೋ ಅವರಿಗೆಲ್ಲರಿಗೂ ಮುಕ್ತಿಯ ದ್ವಾರ ತೆರೆದಿರುತ್ತದೆ. ಅಂದ್ರೆ ಯಾರು ಈ ತರ ಪ್ರಭುಪಾದರಂತ ವ್ಯಕ್ತಿಗಳಿಗೆ ಅಥವಾ ಗುರುಗಳಿಗೆ ಸೇವೆ ಮಾಡ್ತಾ ಇರ್ತಾರೋ ಅವರಿಗೆ ಖಂಡಿತ ಮುಕ್ತಿ ದೊರೆಯುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರ ಯಾರು ಪ್ರಭುಪಾದರ ಸೇವೆ ಮಾಡ್ತಾರೋ ಅವ್ರಿಗೆ ಖಂಡಿತ ಮುಕ್ತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ಪೇಜ್ ಓದ್ಬೋದು. ಪ್ರಿಯಾಂಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನವದ್ವೀಪ ಪುಣ್ಯಧಾಮ. ಶ್ರೀಲ ಪ್ರಭುಪಾದರು ತಮ್ಮ ಕೃಷ್ಣ ಬಲರಾಮ ಮಂದಿರದ ನಿರ್ಮಾಣದ ಬಗ್ಗೆ ಧ್ಯಾನಿಸುತ್ತಿದ್ದರು. 1972ರ ಏಪ್ರಿಲ್ ತಿಂಗಳಿನಲ್ಲಿ ಅವರು ಮುಂಬಯಿಯ ಕೇಂದ್ರದ ಯೋಜನೆಯನ್ನು ರೂಪಿಸಿದ್ದ ತಮ್ಮ ಶಿಷ್ಯ ಗುರುವಿಗೆ ಭಾರತದ ಪುನರುತ್ಥಾನ ವಾಸ್ತುಶಿಲ್ಪದ ವಿನ್ಯಾಸದ ಆಧಾರದ ಮೇಲೆ ನಕ್ಷೆಗಳನ್ನು ಸಿದ್ಧಪಡಿಸಲು ಹೇಳಿದ್ದರು. ರೂಪ ಗೋಸ್ವಾಮಿ ಅವರು ನಿರ್ಮಿಸಿದ ಮೂಲ ಗೋವಿಂದಜಿ ದೇವಾಲಯದ ಹತ್ತಿರವಿದ್ದ ತಮ್ಮ ಗೋವಿಂದಜಿ ದೇವಾಲಯವು ಅವರಿಗೆ ಇಷ್ಟವಾಗಿತ್ತು. ಆದರೆ ತೆರೆದ ಅಂಗಳ, ಅದನ್ನು ಸುತ್ತುವರೆದಿದ್ದ ಅನೇಕ ಸಾಮಾನುಗಳು ಮತ್ತು ಗರ್ಭಗುಡಿಯವರೆಗಿದ್ದ ಮುಂಭಾಗದ ಮೆಟ್ಟಿಲುಗಳು ಅವರಿಗೆ ಇಷ್ಟವಾಗಿದ್ದವು. ಆ ದೇವಾಲಯದ ಕೆಲವು ಲಕ್ಷಣಗಳನ್ನು ವೃಂದಾವನದ ದೇವಾಲಯದಲ್ಲಿ ಒಳಗೊಳ್ಳುವಂತೆ ಅವರು ಸೂಚಿಸಿದರು. ವೃಂದಾವನದ ವಾಸ್ತುಶಿಲ್ಪಿಯೊಬ್ಬನ ನೆರವಿನೊಂದಿಗೆ ಸುರಭಿಯು ಯೋಜನೆಯನ್ನು ಸಿದ್ಧಪಡಿಸಿದನು. ಪ್ರಭುಪಾದರು ಅದಕ್ಕೆ ತಮ್ಮ ಸಮ್ಮತಿ ನೀಡಿದರು. ಇದು ವೃಂದಾವನದಲ್ಲಿ ಅತ್ಯಂತ ವೈಭವದ ದೇವಾಲಯವಾಗುತ್ತದೆ. ದೆಹಲಿಯ ಉನ್ನತ ವರ್ಗದ ಭಕ್ತರು ನಮ್ಮೊಂದಿಗೆ ತಮ್ಮ ವಾರಾಂತ್ಯಗಳನ್ನು ಸವಿಯಲು ಇದು ಅವಕಾಶ ಒದಗಿಸುತ್ತದೆ. ಇದು ಅವರಿಗೆ ವೈಕುಂಠದಂತಿರುತ್ತದೆ. ಅದ್ಭುತವಾದದ್ದನ್ನು ನೀವು ನಿರ್ಮಿಸಬೇಕು, ಇಲ್ಲದಿದ್ದರೆ ಅಮೆರಿಕದ ಯುವಕರಾದ ನಿಮಗೆ ಕಳಂಕ ಬರುತ್ತದೆ. ಇದು ಅಮೆರಿಕ ಮತ್ತು ಭಾರತದ ಪರಿಸ್ಥಿತಿಯನ್ನು ದೋಷಮುಕ್ತಗೊಳಿಸುತ್ತದೆ. ಈ ವೃಂದಾವನ ಯೋಜನೆ ಇಸ್ಕಾನ್ನಲ್ಲಿ ನಮ್ಮ ಅತ್ಯಂತ ಮುಖ್ಯ ಯೋಜನೆಗಳಲ್ಲಿ ಒಂದಾಗಿದೆ. ಗುರು ದಾಸನು ಪತ್ರಗಳ ಮೂಲಕ ಪ್ರಭುಪಾದರ ಸಂಪರ್ಕ ಇಟ್ಟುಕೊಳ್ಳುವ ಎಚ್ಚರಿಕೆ ವಹಿಸಿದ್ದರೂ ಸಹ ಅವನು ವೃಂದಾವನದಲ್ಲಿ ಕೆಲವು ಮುಖ್ಯ ವಿಚಾರಗಳನ್ನು ನಿರ್ಲಕ್ಷಿಸಿದನು. ಉದಾಹರಣೆಗೆ, ಪ್ರಭುಪಾದರು ಮತ್ತೆ ಮತ್ತೆ ಹೇಳಿದರೂ ಸಹ ಅವನು ಬಾವಿ ತೋಡಿಸಿರಲಿಲ್ಲ ಮತ್ತು ನಗರಸಭೆ ಅನುಮತಿ ಪಡೆದಿರಲಿಲ್ಲ. 1972ರ ಬೇಸಿಗೆಯಲ್ಲಿ ಪ್ರಭುಪಾದರು ಅವನಿಗೆ ಬರೆದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸರಿ ಕಮಲ ಮಾತಾಜಿ. ಹರೇ ಕೃಷ್ಣ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇದನ್ನ ನಾಳೆ ವಿವರಿಸ್ತಾರೆ, ಆಯ್ತಾ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಟೈಮ್ ಸಾಕಾಗುದಿಲ್ಲ. ಅಟೆಂಡೆನ್ಸ್ ಸಿಕ್ಕಿದಾ? ಇಲ್ಲ ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಆಗ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬಂತು ನೋಡಿ ಅಟೆಂಡೆನ್ಸ್.